ನೊಳು ತನ್ನ ತಾ ಕಂಡು ಅನ್ಯ ಚಿಂತೆಯ ನುಡಿದನು. ಉನ್ನತಾಸನವಿತ್ತು ಬಲ ಬಂದು ಚೆನ್ನ ಸಾಧು ಪದಂಗಣಂ. ಎನ್ನ ಮನವೊಂದು ಹೊನ್ನ ಕಮಲದಿ ಭಿನ್ನವಿಲ್ಲದೆ ಪೂಜಿಪೆಂ. ಉನ್ನತಾಸನ ದೇವದೊಂದು ಭಿವೊಮ್ಮೆ ಮಂಗಳವಾದುವು. ಉನ್ನತಾಸನ ದೇವದೊಂದು ಭಿವೊಮ್ಮೆ ಮಂಗಳವಾದುವು. ಓಂ ಹ್ರೀಂ ಶ್ರೀಂ ಕ್ಲೀಂ ಐಂ ರಹಂ ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರಾಣಿ ಪವಿತ್ರತರ ಗಾತ್ರ ಚತುರ ಶೀತಿ ಲಕ್ಷ ಗುಣ ಗಣಧರ ಚರಣೇಭ್ಯೋ ಅಮೋಘ ಕೀರ್ತಿ ಮುನಿ ಚರಣೇಭ್ಯೋ ಅಮರ ಕೀರ್ತಿ ಮುನಿ ಚರಣೇಭ್ಯೋ ಸುರಭಿ ಸುಮನಾಂಜಲಿಂ ನಿರುವಪಾಮಿತಿ ಸ್ವಾಹಾ. ನಮೋ ಅರಿಹಂತಾಣಂ ನಮೋ ಸಿದ್ಧಾಣಂ ನಮೋ ಐರ್ಯಾಣಂ ನಮೋ ವಚಾಯಾಣಂ ನಮೋ ಲೋಯಿ ಸವಸಾಹುಣಂ ನಮೋ ಲೋಯಿ ಸವಸಾಹುಣಂ. जब लोग गणधर परमेष्टि भगवान की 108 गुणधारी अमोघ कीर्ति मुनि महाराज की 108 गुणधारी अमर कीर्ति मुनि महाराज की जय. मुनि संघ की जय. ಮುಂದೆ ಮಹಾಮಂಗಳಾರತಿ. ಎಲ್ಲರೂ ಅಲ್ಲೇ ಕೂತಲ್ಲೇ ಎದ್ದು ನಿಂತು ದೀಪವನ್ನು ತೆಗೆದುಕೊಂಡು ಆರತಿ ಮಾಡುವಂಥದ್ದು ಸಮೋಷರಣದ ದೇವರಿಗೆ. ಆರತಿ. ಬೆಳಗಿರಿ ಬೆಳಗಿರಿ ಬೆಳಗಿರಾರತಿ ಶ್ರೀ ಶಾಂತಿನಾಥಗೆ ಬೆಳಗಿರಾರತಿ. ಬೆಳಗಿರಿ ಬೆಳಗಿರಿ ಬೆಳಗಿರಾರತಿ ಚೌವೀಸ ಜಿನರಿಗೆ ಬೆಳಗಿರಾರತಿ. ನಮ್ಮ ಚೌವೀಸ ಜಿನರಿಗೆ ಬೆಳಗಿರಾರತಿ. ವೃಷಭೇಶಾಜಿತ ಶಂಭವ ಅಭಿನಂದನ ದಿನವರಲ್ಲಿ ಕ್ಷಮೆಯ ಗುಣವ ಬೇಡುತ್ತ ಚೌವೀಸ 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 ಜಿನರಿಗೆ ಬೆಳಗಿರಾರತಿ. ನಮ್ಮ ಚೌವೀಸ ಜಿನರಿಗೆ ಬೆಳಗಿರಾರತಿ. ಬೆಳಗಿರಿ ಬೆಳಗಿರಿ ಬೆಳಗಿರಾರತಿ ಶ್ರೀ ಶಾಂತಿನಾಥಗೆ ಬೆಳಗಿರಾರತಿ. ಬೆಳಗಿರಿ ಬೆಳಗಿರಿ ಬೆಳಗಿರಾರತಿ ಚೌವೀಸ ಜಿನರಿಗೆ ಬೆಳಗಿರಾರತಿ. ನಮ್ಮ ಚೌವೀಸ ಜಿನರಿಗೆ ಬೆಳಗಿರಾರತಿ. ಸುಮತಿ ಪದ್ಮ ಪ್ರಭಾ ಸುಪಾರೀಶ್ವ ಜಿನರಲ್ಲಿ ಉತ್ತಮ ತ್ಯಾಗದ ಗುಣವ ಬೇಡುತ್ತ ಚೌವೀಸ 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 ಜಿನರಿಗೆ ಬೆಳಗಿರಾರತಿ. ನಮ್ಮ ಚೌವೀಸ ಜಿನರಿಗೆ ಬೆಳಗಿರಾರತಿ. ಶ್ರೀ ಚಂದ್ರನಾಥ ಪುಷ್ಪದಂತ ಶೀತಲ ಜಿನರಲ್ಲಿ ಸಂಯಮದ ಗುಣವ ಬೇಡುತ್ತ ಚೌವೀಸ 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 ಜಿನರಿಗೆ ಬೆಳಗಿರಾರತಿ. ನಮ್ಮ ಚೌವೀಸ ಜಿನರಿಗೆ ಬೆಳಗಿರಾರತಿ. ಶ್ರೇಯಾಂಸ ವಾಸು ಪೂಜ್ಯ ವಿಮಲ ಅನಂತ ಧರ್ಮ ಶಾಂತಿ ಜಿನರಲ್ಲಿ ಶಾಂತಿಯ ಬೇಡುತ್ತ ಚೌವೀಸ 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 ಜಿನರಿಗೆ ಬೆಳಗಿರಾರತಿ. ನಮ್ಮ ಚೌವೀಸ ಜಿನರಿಗೆ ಬೆಳಗಿರಾರತಿ. ಕುಂತು ಅರಮಲ್ಲಿ ಮುನಿಸು ವ್ರತ ಸ್ವಾಮಿ ಜಿನರಲ್ಲಿ ಅಹಿಂಸೆಯ ಗುಣವ ಬೇಡುತ್ತ ಚೌವೀಸ 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 ಜಿನರಿಗೆ ಬೆಳಗಿರಾರತಿ. ನಮ್ಮ ಚೌವೀಸ ಜಿನರಿಗೆ ಬೆಳಗಿರಾರತಿ. ನಮಿನೇನಿ ಪಾರ್ಶ್ವ ವರ್ಧಮಾನ ದೇವ ಜಿನರಲ್ಲಿ ಬೇಡುತ್ತ ಕೇವಲ ಜ್ಞಾನವ ಚೌವೀಸ 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 ಜಿನರಿಗೆ ಬೆಳಗಿರಾರತಿ. ನಮ್ಮ ಚೌವೀಸ ಜಿನರಿಗೆ ಬೆಳಗಿರಾರತಿ. ಬೆಳಗಿರಿ ಬೆಳಗಿರಿ ಬೆಳಗಿರಾರತಿ ಶ್ರೀ ಶಾಂತಿನಾಥಗೆ ಬೆಳಗಿರಾರತಿ. ಬೆಳಗಿರಿ ಬೆಳಗಿರಿ ಬೆಳಗಿರಾರತಿ ಚೌವೀಸ ಜಿನರಿಗೆ ಬೆಳಗಿರಾರತಿ. ನಮ್ಮ ಚೌವೀಸ ಜಿನರಿಗೆ ಬೆಳಗಿರಾರತಿ. ಬೆಳಗಿರಾರತಿ ಬೆಳಗಿರಾರತಿ
ब्रीं श्रीं क्लीं ऐं ह्रं संवत्सरणाधिपते शान्तिनाथरेडतङ्गरा परमजनदेवाय चव्वीसनाथरेडतङ्गरा परमजनदेवाय महादिव्य कर्पूरमाणिक्यदीपाराधनं करोमिति स्वाहा। जबलो शांतिनाथरेडतङ्कर भगवान की, जबलो चव्वीसो भगवान की जय। पूजे विसर्जने ಮಾಡ್ಕೊಳ್ಳಿ। ಆಹ್ವಾನಂ ಸ್ಥಾಪನಂ ಚೈವ ಸನ್ನಿಧೀಕರಣಂ ತದಾ ಪಂಚೋಪಚಾರ ವಿಧಿನ ಪೂಜನಂತು ವಿಸರ್ಜನಂ ಮಂತ್ರಹೀನಂ ಕ್ರಿಯಾಹೀನಂ ದ್ರವ್ಯಹೀನಂ ಕೃತಂ ಮಯಾ ತತ್ಸರ್ವಂ ಪೂರ್ಣತಾಮೇದು ತತ್ಪ್ರಸಾದಾಜ್ಜಿನ ಪ್ರಭೋ ಅಷ್ಟಾಶೀತಿಸುರಾಹೂತ ಶಿಷ್ಟಾರತ್ ಪ್ರಭು ಪೂಜನೆ ಇಷ್ಟಮಸ್ಮಾಕಮಾಪಾಧ್ಯಾಂ ತುಷ್ಟಾಯಾಂತು ಯಥಾ ಯಥಂ ಓಂ ಪ್ರೀಂ ಹ್ಯೂಂ ಹ್ಯೂಂ अस्यावस श्रीमत् शांतिनाथरेडतङ्गरा परमजनदया स्वस्थानं गच्छरा गच्छरा जह 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 ओम ब्रीं ब्रूं ब्रौं रः अस्यावस चव्वीसरेडतङ्गरा स्वस्थानं गच्छरा गच्छरा जह 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 ओम ब्रीं सरस्वती देवी स्वस्थानं गच्छरा 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 जह 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 ओम ब्रीं गणधरेव स्वस्थानं गच्छरा 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 जह 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 इति पूजा विसर्जनं करोमि स्वाहा। शान्तिदारि तोळि। संपूजकानां प्रतिपालकानां यतीन्द्र सामान्यतपोधनानां देशस्य राष्ट्रस्य पुरस्य राज्ञ करोतु शान्तिं भगवान् जिनेन्द्र क्षेमं सर्वप्रजानां प्रभवतु बलवान् धार्मिको भूमिपालः काले काले च सम्यक् दर्शतु मघवां व्याधयोर्व्यान्तु नाशनं दुर्भिक्षं चोरमारीक्षणमपि जगतां मास्मभूजीवलोके जैनेन्द्रं धर्मचक्रं प्रभवतु सततं सर्वसौख्यप्रदाये प्रत्वस्ताघातिकर्माणा केवलज्ञानभास्करः कुर्वन्तु जगतः शान्ति वृषभाद्यादिजिनेश्वरः शान्तिं शान्तिदारं निर्वपामिति स्वाहा। ಭಕ್ತ ಜನರೊಂದಾಗುತ್ತಾ ಜಯಘೋಷವನ್ನು ಮಾಡುತ್ತಾ ಭಕ್ತ ಜನರೊಂದಾಗುತ್ತಾ ಜಯಘೋಷವನ್ನು ಮಾಡುತ್ತಾ ಕರ ತುಂಬಿ ಮನ ತುಂಬಿ ಭಾವನೆಗಳ ತುಂಬಿ ಚೆಲ್ಲಿದರು ಮಲ್ಲಿಗೆಯ ಕರ ತುಂಬಿ ಮನ ತುಂಬಿ ಭಾವನೆಗಳ ತುಂಬಿ ಚೆಲ್ಲಿದರು ಮಲ್ಲಿಗೆಯ ಅಣ್ಣ ತಮ್ಮಂದಿರೆಲ್ಲ ಅಕ್ಕ ತಂಗೀರು ಸೇರಿ ಅಣ್ಣ ತಮ್ಮಂದಿರೆಲ್ಲ ಅಕ್ಕ ತಂಗೀರು ಸೇರಿ ಸುಮಗಳ ನಾರಿಸಿ ಸಂಭ್ರಮ ಸೇರಿಸಿ ಚೆಲ್ಲಿದರು ಮಲ್ಲಿಗೆಯ ಸುಮಗಳ ನಾರಿಸಿ ಸಂಭ್ರಮ ಸೇರಿಸಿ ಚೆಲ್ಲಿದರು ಮಲ್ಲಿಗೆಯ ರವಿಯು ಮೂಡುವ ಮೊದಲೇ ತುಂಬಿ ಕಾಡುವ ಮೊದಲೇ ರವಿಯು ಮೂಡುವ ಮೊದಲೇ ತುಂಬಿ ಕಾಡುವ ಮೊದಲೇ ಮಡಿಯುಟ್ಟು ಬೆಳ್ಳನೆ ಸುಮಗಳ ನಾರಿಸಿ ಚೆಲ್ಲಿದರು ಮಲ್ಲಿಗೆಯ ಮಡಿಯುಟ್ಟು ಬೆಳ್ಳನೆ ಸುಮಗಳ ನಾರಿಸಿ ಚೆಲ್ಲಿದರು ಮಲ್ಲಿಗೆಯ ಒಲ್ಲೆ ಮಲ್ಲಿಗೆ ಜಾಜಿ ಮಂದಾರ ಪುಷ್ಪಗಳ ಮೊಲ್ಲೆ ಮಲ್ಲಿಗೆ ಜಾಜಿ ಮಂದಾರ ಪುಷ್ಪಗಳ ಮದವೆತ್ತ ಬಾಲೇರು ಮುದದಿಂದ ನಲಿಯುತ್ತ ಚೆಲ್ಲಿದರು ಮಲ್ಲಿಗೆಯ ಮದವೆತ್ತ ಬಾಲೇರು ಮುದದಿಂದ ನಲಿಯುತ್ತ ಚೆಲ್ಲಿದರು ಮಲ್ಲಿಗೆಯ ಇಂದ್ರನ ನಂದನದಿ ಇಂದು ಮುಖಿಯರು ಸೇರಿ ಇಂದ್ರನ ನಂದನದಿ ಇಂದು ಮುಖಿಯರು ಸೇರಿ ಚಂದಿರ ಕಾಂತಿಯ ಚೆಲುವಿನ ಹೂಗಳ ಚೆಲ್ಲಿದರು ಮಲ್ಲಿಗೆಯ ಚಂದಿರ ಕಾಂತಿಯ ಚೆಲುವಿನ ಹೂಗಳ ಚೆಲ್ಲಿದರು ಮಲ್ಲಿಗೆಯ ಸುಂದರವದನನಿಗೆ ಶಾಂತಿ ಜಿನೇಶನಿಗೆ ಸುಂದರವದನನಿಗೆ ಶಾಂತಿ ಜಿನೇಶನಿಗೆ ಎಂದಿಗೂ ಬಾಡದ ಬಂಧುರ ಸುಮಗಳ ಚೆಲ್ಲಿದರು ಮಲ್ಲಿಗೆಯ ಎಂದಿಗೂ ಬಾಡದ
ಚೆಲ್ಲಿದರು ಮಲ್ಲಿಗೆಯ. ಬೇಣೂರಧೀಶನಿಗೆ ಕಾಮಿತ ವಿವಜಿನಗೆ, ಬೇಣೂರಧೀಶನಿಗೆ ಕಾಮಿತ ವಿವಜಿನಗೆ, ಕನ್ಯೆಯರೊಂದಾಗಿ ಕನ್ನಡಿ ನೆಲದಲ್ಲಿ ಚೆಲ್ಲಿದರು ಮಲ್ಲಿಗೆಯ. ಕನ್ಯೆಯರೊಂದಾಗಿ ಕನ್ನಡಿ ನೆಲದಲ್ಲಿ ಚೆಲ್ಲಿದರು ಮಲ್ಲಿಗೆಯ. ಚೆಲ್ಲಿದರು ಮಲ್ಲಿಗೆಯ, ಚೆಲ್ಲಿದರು ಮಲ್ಲಿಗೆಯ. ಅಶೋಕವೃಕ್ಷಾಂ ಸುರಪುಷ್ಪವೃಷ್ಟಿ ದಿವ್ಯಧ್ವನಿಶ್ಚಾಂ ರಮಾಸನಂ ಚ ಭಾಮಂಡಲಂ ದುಂದುಬಿನಾಥಪತ್ರಾಂ ಸತ್ಪ್ರಾಪ್ತಿ ಹಾರ್ಯಾಣಿ ಜಿನೇಶ್ವರಾಣಾಂ ಕಮಲವಕುಲಮಾಲೋತ್ಪಲ್ಲಕಲ್ಹಾರಮಲ್ಲಿ ಕುಮುದಕುರವಕದ್ಯೋತಕೀ ಕೇತಕೀನಾಂ ಮರುವಕದಮನಾನಂ ಮಾಲತಿ ಚಂಪಕಾನಾಂ ಜಿನಚರಣ ಪುರಸ್ತಾಂಜಲಿಂ ಪ್ರೋಕ್ಷಿಪಾಮಿ ಪುಷ್ಪಾಂಜಲಿಃ. ಸಭಿಕರೆಲ್ಲರೂ ಹೂವನ್ನು ಹತ್ತಿರ ಬಂದು ಸಮೋಶರಣಕ್ಕೆ ಹಾಕಿ, ದೂರದಿಂದ ಬಿಸಾಡಬೇಡಿ. ಹತ್ತಿರ ಬಂದು ಸಮೋಶರಣದ ಭಗವನ್ನನಿಗೆ ಪುಷ್ಪವೃಷ್ಟಿಯನ್ನು ಮಾಡಿ. ಜಬಲೋ ಶಾಂತಿನಾಥ ತೀರ್ಥಂಕರ ಭಗವಾನ್ ಕೀ, ಜಬಲೋ ಚವ್ವೀಸೋ ಭಗವಾನ್ ಕೀ, ಜಿನವಾಣಿ ಮಾತಾ ಕೀ, ಗಣಧರ ಪ್ರಮೇಷ್ಠಿ ಭಗವಾನ್ ಕೀ, ಜೈನ ಧರ್ಮ ಕೀ, ಅಹಿಂಸಾ ಪರಮೋ ಧರ್ಮ ಕೀ, ಸಮೋಶರಣ ಪೂಜಾ ಮಹೋತ್ಸವ ಕೀ ಜೈ. ಎಲ್ಲ ಭವ್ಯ ಬಂಧುಗಳು ಭಗವಂತನ ಸಮವಸ್ತರಣಕ್ಕೆ ಪುಷ್ಪಾಂಜಲಿಯನ್ನು ಅರ್ಪಿಸಿ ನಿಮ್ಮ ನಿಮ್ಮ ಸ್ಥಳದಲ್ಲಿ ಹೋಗಿ ತಾವು ಕೂತ್ಕೊಳ್ಬೇಕು ಅಂತ ಸೂಚನೆಯನ್ನು ಮಾಡ್ತಾ ಇದ್ದೇವೆ. ಎಲ್ಲರೂ ನೀವು ಯಾವ ಸ್ಥಳದಲ್ಲಿದ್ದೀರಿ ಅದೇ ಸ್ಥಳಕ್ಕೆ ಹೋಗಿ ತಾವು ಕೂತ್ಕೊಳ್ಬೇಕು. ದಯಮಾಡಿ ಎಲ್ಲ ಭವ್ಯ ಬಂಧುಗಳು ಪುಷ್ಪಾರ್ಪಣೆಯನ್ನು ಮಾಡಿದ ನಂತರ ನಿಮ್ಮ ನಿಮ್ಮ ಸ್ಥಳಕ್ಕೆ ಹೋಗಿ ತಾವು ತಮ್ಮ ತಮ್ಮ ಸ್ಥಳದಲ್ಲಿ ಕೂತ್ಕೊಳ್ಬೇಕು ಅಂತ ನಿಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಬಂಧುಗಳೇ, ಭವ್ಯಾತ್ಮರು ಭಗವಂತನನ್ನು ಶ್ರದ್ಧಾಭಕ್ತಿಗಳಿಂದ ಅಷ್ಟ ಮಂಗಲ ದ್ರವ್ಯಗಳಿಂದ ಪೂಜಿಸಿ ಭಜಿಸಿ ಕೃತಾರ್ಥರಾಗಿದ್ದಾರೆ. ಬಂಧುಗಳೇ, ಬಹಳ ವಿಶೇಷವಾದಂತಹ ಪ್ರಶ್ನೋತ್ತರ ಭಾಗ ಮುಂದೆ ನಡೀಲಿಕ್ಕಿದೆ. ಹಾಗಾಗಿ ಎಲ್ಲರೂ ಕೂಡ ಭಗವಂತನ ಸಮವಸ್ತರಣದಲ್ಲಿ ಪುಷ್ಪಾರ್ಪಣೆಯನ್ನ ಮಾಡಿ ತಾವೆಲ್ಲರೂ ತಮ್ಮ ತಮ್ಮ ಸ್ಥಳಕ್ಕೆ ತೆರಳಿ ತಾವು ಆಸೀನರಾಗಬೇಕು ಅಂತ ಮಗದೊಮ್ಮೆ ತಮಗೆ ಸೂಚನೆಯನ್ನ ಮಾಡ್ತಾ ಇದ್ದೇವೆ. ಜಬಲೆ ಶಾಂತಿನಾಥ ಸ್ವಾಮಿ ಭಗವಾನ್ ಕಿ, जबले शांतिनाथ स्वामी भगवान के, जबले शांतिनाथ स्वामी भगवान के. ಭಗವಾನ್ ಶ್ರೀ ಶಾಂತಿನಾಥ ಸ್ವಾಮಿಯ ಸಮವಸರಣದಲ್ಲಿ ಎಲ್ಲರೂ ಬಹಳ ಶ್ರದ್ಧೆಯಿಂದ ಮತ್ತು ಭಕ್ತಿಯಿಂದ ಅಷ್ಟವಿಧಾರ್ಚನೆ ಮಹಾಪೂಜೆಯನ್ನ ಮಾಡಿ ಕೃತಾರ್ಥರಾಗಿದ್ದೇವೆ.
ಭವ್ಯಾತ್ಮರು ಭಗವಂತನನ್ನು ಶ್ರದ್ಧಾಭಕ್ತಿಗಳಿಂದ ಅಷ್ಟಮಂಗಲ ದ್ರವ್ಯಗಳಿಂದ ಪೂಜಿಸಿ ಭಜಿಸಿ ಕೃತಾರ್ಥರಾಗಿದ್ದಾರೆ. ಬಂಧುಗಳೇ, ಭವ್ಯಾತ್ಮರಿಂದ ಕೂಡಿದ ಸಮವಸರಣ ಸಭೆಯಲ್ಲಿ ಆಗಾಗ ಭಗವಂತನ ಶರೀರದಿಂದ ದಿವ್ಯ ಧ್ವನಿ ಓಂಕಾರ ರೂಪದಲ್ಲಿ ಹೊರಹೊಮ್ಮುತ್ತದೆ. ದಿವ್ಯಧ್ವನಿ ಎಂಬುದೇ ನಿಜವಾದ ಸರಸ್ವತಿ, ಅದುವೇ ಜಿನವಾಣಿ. ದಿವ್ಯಧ್ವನಿ ಓಂಕಾರ ಸ್ವರೂಪವಾದುದರಿಂದ ಅಲ್ಲಿರುವ ಭವ್ಯ ಜೀವಿಗಳಿಗೆ ಅರ್ಥವಾಗುವಂತೆ ವಿವರಿಸಲು ಗಣಧರರೂ ಇರುತ್ತಾರೆ. ಭಗವಂತನ ವಾಣಿಯು 18 ಮಹಾಭಾಷೆ ಮತ್ತು 700 ಲಘು ಭಾಷಾ ರೂಪವಾಗಿ ಪರಿಣತವಾಗಿ ಒಂದೇ ಸಲ ಸಮಸ್ತ ಭವ್ಯ ಜೀವರಿಗೆ ಆನಂದವನ್ನುಂಟು ಮಾಡುತ್ತದೆ. ದಿವ್ಯಧ್ವನಿಯನ್ನು ಕೇಳಿದ ಮೇಲೆ ಸಮವಸರಣದಲ್ಲಿ ವಿರಾಜಮಾನರಾಗಿರುವ ಭವ್ಯಾತ್ಮರ ಮನದಲ್ಲಿ ಅನೇಕ ಸಂದೇಹ, ಸಂಶಯ ಹಾಗೂ ಜಿಜ್ಞಾಸೆಗಳು ಮೂಡಿವೆ. ಈಗ ಅವುಗಳನ್ನು ಅವರು ನೇರವಾಗಿ ಭಗವಂತನಲ್ಲಿ ನಿವೇದಿಸಿಕೊಳ್ಳಲಿದ್ದಾರೆ. ಇದೀಗ ಪ್ರಶ್ನೋತ್ತರ ಮುಂದುವರಿಯುವುದು. ಭೋ ಸ್ವಾಮಿ, ನಮೋಸ್ತು ನಮೋಸ್ತು ನಮೋಸ್ತು. ಸಮವಸರಣ ಎಂಬುದು ಅರ್ಹಂತ ಪರಮೇಷ್ಠಿಗಳ ಪುಣ್ಯದ ಫಲವು, ದೇವತೆಗಳ ಸೇವೆಯ ಫಲವು. ನಮೋಸ್ತು ನಮೋಸ್ತು ನಮೋಸ್ತು. जो भी प्रश्न पूछता है उन्हें आगे आने सामने ಮುಂದೆ ಬರಬೇಕು. ಭೂಸ್ವಾಮಿ, ನಮೋಸ್ತು ನಮೋಸ್ತು ನಮೋಸ್ತು. ಸಮವಸರಣ ಎಂಬುದು ಅರ್ಹಂತ ಪರಮೇಷ್ಠಿಗಳ ಪುಣ್ಯದ ಫಲವು, ದೇವತೆಗಳ ಸೇವೆಯ ಫಲವು. ನಮೋಸ್ತು ನಮೋಸ್ತು ನಮೋಸ್ತು. ಭೋ ಶ್ರಾವಕ, ಪುಣ್ಯಫಲ ಅರ್ಹಂತ ಎಂದು ಕುಂದ ಆಚಾರ್ಯರು ಪ್ರವಚನ ಸಾರ ಗ್ರಂಥದಲ್ಲಿ ಬರೆದಿದ್ದಾರೆ. ತೀರ್ಥಂಕರರಿಗೆ ತೀರ್ಥಂಕರ ನಾಮಕರ್ಮದ ಉದಯ ಇರುವುದರಿಂದ ಈ ಮಹಾನ ವೈಭವಶಾಲಿ ಪುಣ್ಯ ಪ್ರಕೃತಿ ಇರುವುದರಿಂದ ಚತುರ್ಣಿಕಾಯ ದೇವಗಳು ನೇಲದ ಮೇಲೆ ಒಂದು ಗರ್ಭಾವತರಣ, ಜನ್ಮ ಕಲ್ಯಾಣ, ತಪೋ ಕಲ್ಯಾಣ, ಕೇವಲ ಜ್ಞಾನ ಕಲ್ಯಾಣ ಮತ್ತು ನಿರ್ವಾಣ ಕಲ್ಯಾಣಕ, ಈ 5 ಕಲ್ಯಾಣಕಗಳ ಉತ್ಸವ ಮತ್ತು ಭಕ್ತಿ ದೇವರು ಮಾಡುತ್ತಾರೆ. ದೇವಗಳ ಸೇವೆಯ ಫಲದಿಂದ ತೀರ್ಥಂಕರರ ಈ ಸಮವಶರಣ ವಿಭೂತಿ ಅಲ್ಲ, ತೀರ್ಥಂಕರ ನಾಮಕರ್ಮದ ಪ್ರಕೃತಿ ಉದಯದಿಂದ, ಪುಣ್ಯಕರ್ಮದ ಉದಯದಿಂದ ಈ ಸಮವಶರಣ ವಿಭೂತಿ ಇರುತ್ತದೆ. ನಮೋಸ್ತು ನಮೋಸ್ತು ನಮೋಸ್ತು. ಗೋಸ್ವಾಮಿ ಗೋಸ್ವಾಮಿ ಗೋಸ್ವಾಮಿ, ನಮಸ್ತು ನಮಸ್ತು ನಮಸ್ತು. ಮೋಕ್ಷ ದುರ್ಲಭವಾದ ಈ ಕಾಲದಲ್ಲಿ ಪುಣ್ಯ ಮಾಡಿದ ಜೀವ ವಿದೇಹ ಕ್ಷೇತ್ರದಲ್ಲಿ ಹುಟ್ಟಲು ಸಾಧ್ಯವೇ? ನಮಸ್ವಾಮಿ ನಮಸ್ವಾಮಿ ನಮಸ್ತೆ. ಮೋಕ್ಷ ದುರ್ಲಭವಾದ ಈ ಕಾಲದಲ್ಲಿ ಪುಣ್ಯ ಮಾಡಿದ ಜೀವ ವಿದೇಹ ಕ್ಷೇತ್ರದಲ್ಲಿ ಹುಟ್ಟಲು ಸಾಧ್ಯವೇ? ಹೇ ಶ್ರಾವಕ್, ಮನುಷ್ಯರು ಸತ್ತು ಪುನಃ ಮನುಷ್ಯ ಪರ್ಯಾಯದಲ್ಲಿ
ಹೋಗಲು ಮಿಥ್ಯಾತ್ವ ಗುಣಸ್ಥಾನದಲ್ಲಿ ಹೋಗಬೇಕಾಗುತ್ತದೆ. ಸಮ್ಯಕ್ ದೃಷ್ಟಿ ಮನುಷ್ಯರು ನಿಯಮತಃ ದೇವಪರ್ಯಾಯದಲ್ಲಿ ಹುಟ್ಟುತ್ತಾರೆ. ಭರತ ಕ್ಷೇತ್ರ ಇರಲಿ, ಐರಾವತ ಕ್ಷೇತ್ರ ಇರಲಿ, ವಿದೇಹ ಕ್ಷೇತ್ರ ಇರಲಿ, ಮನುಷ್ಯರಿಗೆ ಪುನಃ ಮನುಷ್ಯ ಪರ್ಯಾಯ ಮುಂದಿನ ಭವದಲ್ಲಿ ಮನುಷ್ಯ ಪರ್ಯಾಯದಲ್ಲಿ ಹುಟ್ಟಲು ಮೊದಲನೆಯ ಮಿಥ್ಯಾತ್ವ ಗುಣಸ್ಥಾನದಲ್ಲಿ ಹೋಗಬೇಕಾಗುತ್ತದೆ. ಮೋಕ್ಷ ಪಡೆಯಲು ವಿದೇಹ ಕ್ಷೇತ್ರದಲ್ಲಿ ಹುಟ್ಟುತ್ತೇನೆ ಎಂದು ಸಂಕಲ್ಪ ಯಾವಾಗಲೂ ನಾವು ಮಾಡಬಾರದು. ಮೋಕ್ಷ ಪುರುಷಾರ್ಥ ನಾವು ಮಾಡಬೇಕು. ನನಗೆ ಮುಂದಿನ ಭವದಲ್ಲಿ ವಿದೇಹ ಕ್ಷೇತ್ರ ಸಿಗಲಿ, ಈ ಪ್ರಕಾರ ಮಿಥ್ಯಾ ಭಾವನೆ ನಮ್ಮ ಜೈನ ಧರ್ಮದಲ್ಲಿ ಇಲ್ಲ. ಮೋಕ್ಷ ಪುರುಷಾರ್ಥ ಮಾಡುವುದು, ಮೋಕ್ಷ ಭಾವನೆಯನ್ನು ಮಾಡುವುದು, ಮೋಕ್ಷ ಪ್ರಾಪ್ತಿಯ ಭಾವನೆ ಇಟ್ಟುಕೊಳ್ಳುವವರಿಗೆ ಮೋಕ್ಷ ಪ್ರಾಪ್ತಿಯಲ್ಲಿ ಉಪಯುಕ್ತವಾದ ದ್ರವ್ಯ ಕ್ಷೇತ್ರ ಕಾಲ ಭಾವ ತನ್ನನ್ನು ತಾನೇ ಸಿಗುತ್ತವೆ. ದ್ರವ್ಯ ಕ್ಷೇತ್ರ ಕಾಲ ಭಾವದ ಬಗ್ಗೆ ನಾವು ಯೋಚನೆ ಮಾಡಬಾರದು. ನಾವು ಬರೀ ಮೋಕ್ಷ ಪಡೆಯುವ ಪುರುಷಾರ್ಥ ಮಾಡಬೇಕು. ಹೇ ಭಗವಾನ್, ಕೇವಲ ಜ್ಞಾನ ಪ್ರಾಪ್ತಿಯಾದ ನಂತರ ಎಲ್ಲ ತೀರ್ಥಂಕರರು ಕರ್ನಾಟಕಕ್ಕೆ ಬರ್ತಾರಾ? ಬರೀ ಮಹಾವೀರ ಸ್ವಾಮಿಯವರು ಮಾತ್ರ ಬರ್ತಾರಾ? ಹೇ ಭವ್ಯ ಜೀವ ಭಟ್ಟಾರಕ ಸ್ವಾಮಿ, ತಾವು ಯಾವ ಪ್ರಶ್ನವನ್ನು ಕೇಳಿದ್ದೀರಾ ಅದು ಬಹಳ ಮುಖ್ಯವಾಗಿದೆ. ನಮ್ಮ ಚತುರ್ವಿಂಶತಿ ತೀರ್ಥಂಕರದ ಬಗ್ಗೆ ಮಹಾಪುರಾಣ ಗ್ರಂಥವನ್ನು ಜಿನಸೇನಾಚಾರ್ಯರು ಬರೆದಿದ್ದಾರೆ. ಅವರು ಆ ಗ್ರಂಥದಲ್ಲಿ ಸ್ಪಷ್ಟವಾಗಿ ಹೇಳುತ್ತಾರೆ, ತೀರ್ಥಂಕರರು ಸಂಪೂರ್ಣ ಆರ್ಯ ಖಂಡದಲ್ಲಿ, ಸಂಪೂರ್ಣ ಆರ್ಯಾವರ್ತದಲ್ಲಿ ವಿಹಾರ ಮಾಡುತ್ತಾರೆ. ಆದಿನಾಥ ತೀರ್ಥಂಕರರು ಇರಲಿ ಅಥವಾ ಕೊನೆಯ ಮಹಾವೀರ ಭಗವಾನ್ ಇರಲಿ, ಇತಿಹಾಸದಲ್ಲಿ ಏನಿದೆ, ಶಾಸನಗಳಲ್ಲಿ ಏನಿದೆ ಅದು ಮಾತು ಬೇರೆ. ಆದರೆ ಈ ಮಾತು ಸತ್ಯವಿದೆ, ಶಾಶ್ವತ ಇದೆ. ಭರತ ಕ್ಷೇತ್ರ ಇರಲಿ, ಐರಾವತ ಕ್ಷೇತ್ರ ಇರಲಿ, ವಿದೇಹ ಕ್ಷೇತ್ರ ಇರಲಿ, ಯಾವ ಆರ್ಯಖಂಡದಲ್ಲಿ ತೀರ್ಥಂಕರರು ಹುಟ್ಟುತ್ತಾರೆ ಆ ಆರ್ಯಖಂಡದಲ್ಲಿ ಕೇವಲ ಜ್ಞಾನ ಪಡೆದ ನಂತರ ಅವರು ಸಂಪೂರ್ಣ ಆರ್ಯಖಂಡದಲ್ಲಿ ವಿಹಾರ ಮಾಡುತ್ತಾರೆ. ಈ ಪ್ರಕಾರ ಯೋಚನೆ ಮಾಡಿದರೆ ಈ ಕರ್ನಾಟಕ ನಾಡದಲ್ಲಿ ಕೂಡ ಬರೀ ಮಹಾವೀರ ತೀರ್ಥಂಕರರು ಇಲ್ಲ, ಆದಿನಾಥನಿಂದ ಮಹಾವೀರವರೆಗೆ 24 तीर्थंकरರು ಕಡ್ಡಾಯವಾಗಿ ಬಂದಿದ್ದರು. 24 तीर्थंकरों का आगमन देश के संपूर्ण राज्यों में निश्चित रूप से हुआ है. ओम नमः. ओ स्वामी नमोस्तु नमोस्तु नमोस्तु. अखंड भारत का कल्पना साकार कब होगा ಮತ್ತು ನಮ್ಮ ಭಾರತದಲ್ಲಿ ಅನೇಕ ಜಾತಿ ಮತ ಧರ್ಮದೊಟ್ಟಿಗೆ ನಾವೆಲ್ಲ ಬದುಕಬೇಕು, ಅದು ಎಷ್ಟು ಪ್ರಾಮುಖ್ಯವಾಗಿದೆ. ಇದು ಸರ್ವೋದಯ ಧರ್ಮತೀರ್ಥದಿಂದ ಭಗವಂತರ ವಾಣಿಯ ಮೂಲಕ ನಮಗೆಲ್ಲ ತಿಳಿದು ಬರಲಿ. ಸರ್ವೋದಯಂ ತೀರ್ಥಮಿದಂ ತವೈವ ಎಂದು ಸಮಂತ ಭದ್ರಾಚಾರ್ಯರು ಯಪ್ತ್ಯನುಶಾಸನ ಗ್ರಂಥದಲ್ಲಿ ಬರೆದಿದ್ದಾರೆ. ತೀರ್ಥಂಕರರ ಶಾಸನ ಸರ್ವೋದಯಿ ಶಾಸನವಿರುತ್ತದೆ. ತೀರ್ಥಂಕರರ ಕಾಲದಲ್ಲಿ ಅಖಂಡ ಭಾರತದ ಸ್ವರೂಪವಿರುತ್ತದೆ. ಯಾವ ಕಾಲದಲ್ಲಿ ಚಕ್ರವರ್ತಿಯವರು, ತೀರ್ಥಂಕರರು, ಬಲಭದ್ರರು, ನಾರಾಯಣರು, ಪ್ರತಿನಾರಾಯಣರು ಹುಟ್ಟುತ್ತಾರೆ ಆ ಕಾಲದಲ್ಲಿ ಈ ಭಾರತ ಅಖಂಡ ಭಾರತವಿರುತ್ತದೆ. ಆ ಅಖಂಡ ಭಾರತದ ಸಾಮ್ರಾಜ್ಯ ನಾಯಕರು ಈ ಎಲ್ಲ ಮಹಾಪುರುಷರು ಇರುತ್ತಾರೆ. ಅವಸರ್ಪಣಿ ಕಾಲ ನಡೆಯುತ್ತಾ ಇದೆ, ಅದರಲ್ಲಿ ಕೂಡ ಹುಂಡಾವಸರ್ಪಣಿ ಕಾಲ ನಡೆಯುತ್ತಾ ಇದೆ. ರಾಜತಂತ್ರ ಕಳೆದು ಹೋಗಿದೆ, ಪ್ರಜಾತಂತ್ರ ಬಂದಿದೆ. ಅದಕ್ಕಾಗಿ ಈಗ ಅಖಂಡ ಭಾರತದ ಏನು ಸಂಕಲ್ಪನೆ ನಾವು ಹೇಳ್ತಾ ಇದ್ದೇವೆ ಅದು ರಾಜತಂತ್ರ ಇಲ್ಲದೆ ಇರುವುದರಿಂದ ಹೇಳಲಿಕ್ಕೆ ಆಗುವುದಿಲ್ಲ. लोकतंत्रದಲ್ಲಿ ಈ ಭಾರತ ಅಖಂಡವಿದೆ. लोकतंत्र में ये भारत अखंड ही है, किंतु जिस शासन की हम कल्पना कर रहे हैं कि अखंड भारत हो,
और अखंड भारत का एक साम्राज्य नायक हो, ये बात तीर्थंकरों के कालावधि में ही संपूर्ण होती है। ನಮಸ್ತು 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 ಮಹಾರಾಜರೇ. ದಕ್ಷಿಣ ಕನ್ನಡದ ಕಾರ್ಕಳ ವೇಣೂರು ಭಾಗಗಳಲ್ಲಿ ಪರಂಪರೆಯಲ್ಲಿ ಇಲ್ಲಿ 12 ವರ್ಷಕ್ಕೊಮ್ಮೆ ರಾತ್ರಿ ಅಭಿಷೇಕ ನಡೆಯುತ್ತದೆ. ಈ ಬಗ್ಗೆ ಜೈನ ಆಗಮದಲ್ಲಿ ಯಾವ ರೀತಿಯ ಉಲ್ಲೇಖವಿದೆ ನಮಗೆ ತಿಳಿಸಬೇಕು. हे भव्यात्मन, आपने बहुत ही सुंदर प्रश्न पूछा है. ಬಹಳ ಸುಂದರ ಪ್ರಶ್ನೆ ಇದೆ, ಪ್ರಾಸಂಗಿಕ ಇದೆ, ಸಂದರ್ಭ ಇದೆ. ವೇಣೂರಿನಲ್ಲಿ ಈ ಮಹಾಮಸ್ತಕಾಭಿಷೇಕ ನಡೆಯುತ್ತಾ ಇದೆ. ಹಲವಾರು ಜನರ ಮನಸ್ಸಿನಲ್ಲಿ ಈ ಮಾತಿದೆ. ರಾತ್ರಿಯಲ್ಲಿ ಈ ಅಭಿಷೇಕದ ಪರಂಪರೆ ಏನು ನಡೆಯುತ್ತಾ ಬಂದಿದೆ ಅದು ಎಷ್ಟು ಸರಿ ಇದೆ ಮತ್ತು ಜೈನ ಶಾಸ್ತ್ರಗಳಲ್ಲಿ ಅದರ ಬಗ್ಗೆ ಏನು ಉಲ್ಲೇಖವಿದೆ. ಸದ್ಧರ್ಮ ಬಂಧುಗಳೇ, ಶಾಸ್ತ್ರದಲ್ಲಿ ಏನು ಪ್ರಮಾಣ ಇದೆ ಅದನ್ನು ನಾವು ಆಮೇಲೆ ತೋರಿಸುತ್ತೇನೆ. ನಾನು ಶಾಸ್ತ್ರವನ್ನು ತಂದಿದ್ದೇನೆ. ಆದರೆ ಒಂದು ಮಾತು ನಾವು ಎಲ್ಲರೂ ತಿಳಿಯಬೇಕು. ಜೈನ ಧರ್ಮದಲ್ಲಿ ಅಧ್ಯಾತ್ಮ ಗ್ರಂಥವನ್ನು ಆಚಾರ್ಯರು ಬರೆದಿದ್ದಾರೆ. ಅದರಲ್ಲಿ 3 ಉಪಯೋಗಗಳ ಬಗ್ಗೆ ಆಚಾರ್ಯರು ವರ್ಣಿಸುತ್ತಾರೆ. ಶುದ್ಧೋಪಯೋಗ, ಶುಭೋಪಯೋಗ ಮತ್ತು ಅಶುಭ ಉಪಯೋಗ. ಈ 3 ಪ್ರಕಾರ ಉಪಯೋಗ ಈ ಜಗತ್ತಿನಲ್ಲಿ ಇರುವ ಪ್ರಾಣಿಗಳಲ್ಲಿ ಇರುತ್ತದೆ. ಏಕೇಂದ್ರಿಯದಿಂದ ಸಂಗಿ ಪಂಚೇಂದ್ರಿಯವರೆಗೆ ಎಷ್ಟು ಪಶುಗಳು ಇದ್ದಾರೆ, ಆ ಪಶುಗಳಲ್ಲಿ ಕೆಲವು ಪಶುಗಳನ್ನು ಬಿಟ್ಟರೆ ಎಲ್ಲರಲ್ಲಿ ಅಶುಭೋಪಯೋಗ ಇರುತ್ತದೆ. ಸಮ್ಯಕ್ ದರ್ಶನ ಪ್ರಾಪ್ತ ಮಾಡುವವರಲ್ಲಿ ಶುಭೋಪಯೋಗ ಇರುತ್ತದೆ ಮತ್ತು ಯಾರು ತದ್ಭವ ಮೋಕ್ಷಗಾಮಿ ಮುನಿಗಳು ಇರುತ್ತಾರೆ ಅವರಲ್ಲಿ ಶುದ್ಧೋಪಯೋಗ ಇರುತ್ತದೆ. ನಮ್ಮ ಎಲ್ಲ ತೀರ್ಥಂಕರರು, ಮಹಾಪುರುಷರು, ಚಕ್ರವರ್ತಿಯವರು ಯಾವಾಗ ಸಾಮ್ರಾಜ್ಯವನ್ನು ಬಿಟ್ಟು ಮೋಕ್ಷ ಪುರುಷಾರ್ಥ ಮಾಡಲು ಮುನಿ ದೀಕ್ಷಾ ಸ್ವೀಕರಿಸುತ್ತಾರೆ, ಅವರು ನೇರವಾಗಿ ಶುದ್ಧೋಪಯೋಗ ಚರ್ಯೆಯನ್ನು ಆಚರಿಸುತ್ತಾರೆ, ಶುದ್ಧೋಪಯೋಗಿ ಮುನಿಯಾಗುತ್ತಾರೆ. ಗೃಹಸ್ಥರು ಮತ್ತು ಹೀನ ಸಂವಹನಧಾರಿ ಉಳ್ಳುವವರು ಮುನಿಗಳು, ಶುಭೋಪಯೋಗಿ ನಾವು ಜೀವಿಗಳು ಇದ್ದೇವೆ. ಹೇಳುವ ತಾತ್ಪರ್ಯ ಏನಂದರೆ 3 ಉಪಯೋಗಗಳಲ್ಲಿ ಬರೀ ಅಶುಭೋಪಯೋಗದಲ್ಲಿ ಯಾವ ಹಿಂಸೆ ಆಗುತ್ತದೆ ಅದನ್ನೇ ತತ್ವಾರ್ಥ ಸೂತ್ರ ಗ್ರಂಥದಲ್ಲಿ ಹಿಂಸಾ ಎಂದು ಹೇಳಿದ್ದಾರೆ. ರಾತ್ರಿ ಅಭಿಷೇಕ ಯಾಕೆ ಮಾಡಬಾರದು ಅದರ ಬಗ್ಗೆ ಜನರು ಹೇಳುತ್ತಾರೆ. ರಾತ್ರಿ ಹಿಂಸೆವಾಗುತ್ತದೆ, ಪ್ರಾಣಿ ಹಿಂಸೆ ಆಗುತ್ತದೆ, ಅದಕ್ಕಾಗಿ ಬರೀ ಹಗಲಿನಲ್ಲಿ ಅಭಿಷೇಕ ಮಾಡಬೇಕು. ಇದೇ ಒಂದೇ ತರ್ಕ ಇದೆ. ಆದರೆ ಆಚಾರ್ಯರು ಹೇಳುತ್ತಾರೆ ಅಭಿಷೇಕ ಮಾಡುವುದು ಶುಭೋಪಯೋಗ ಇದೆ, ಧ್ಯಾನ ಮಾಡುವುದು ಶುದ್ಧೋಪಯೋಗ ಇದೆ. ಬಾಹುಬಲಿ ಭಗವಾನ್ ಧ್ಯಾನ ಮಾಡುತ್ತಾ ಇದ್ದಾರೆ, ಅವರು ಶುದ್ಧೋಪಯೋಗದಲ್ಲಿ ಇದ್ದಾರೆ. ಬಾಹುಬಲಿ ಭಗವಂತನ ಬಿಂಬದ ಅಭಿಷೇಕ ಮಾಡುವವರು ಶುಭೋಪಯೋಗದಲ್ಲಿ ಇದ್ದಾರೆ. ಅಭಿಷೇಕ ಮಾಡುವುದು, ಆಹಾರ ದಾನ ಮಾಡುವುದು, ಬಸರಿಗಳನ್ನು ಕಟ್ಟುವುದು, ಬಸರಿಗಳ ಜೀರ್ಣೋದ್ಧಾರ ಮಾಡುವುದು, ಶಾಸ್ತ್ರ ಪ್ರಕಾಶನೆ ಮಾಡುವುದು, ಪಂಚಕಲ್ಯಾಣಕ ಆಚರಣೆ ಮಾಡುವುದು, ಈ ಎಲ್ಲ ಧರ್ಮ ಕಾರ್ಯಗಳಲ್ಲಿ ಪ್ರಾಣಿ ಹಿಂಸೆ ಇದ್ದೇ ಇರುತ್ತದೆ. ಹಗಲಿನಲ್ಲಿ ಮಾಡಿ ಅಥವಾ ರಾತ್ರಿನಲ್ಲಿ ಮಾಡಿ. ಯಾವಾಗ ನಾವು ಆಹಾರ ದಾನ ಮಾಡುತ್ತೇವೆ ಅದಕ್ಕಾಗಿ ಯಾವಾಗ ಅಡುಗೆ ನೀವು ತಯಾರು ಮಾಡುತ್ತೀರಾ ಅದರಲ್ಲಿ ಪ್ರಾಣಿ ಹಿಂಸೆ ಇದೆ. ಬಸರಿ ಕಟ್ಟುವುದರಲ್ಲಿ ಪ್ರಾಣಿ ಹಿಂಸೆ ಇದೆ. ಜೀರ್ಣೋದ್ಧಾರದಲ್ಲಿ ಪ್ರಾಣಿ ಹಿಂಸೆ ಇದೆ. ಪಂಚಕಲ್ಯಾಣಕ ಪೂಜೆಯಲ್ಲಿ, ರಥೋತ್ಸವದಲ್ಲಿ, ಈ ಸಮವಶರಣ ನಿರ್ಮಾಣ ಮಾಡುವುದರಲ್ಲಿ ಇರಲಿ, ನೃತ್ಯ ಭಕ್ತಿ ಮಾಡುವುದರಲ್ಲಿ ಪ್ರಾಣಿ ಹಿಂಸೆ ಇದ್ದೇ ಇರುತ್ತದೆ. ಆದರೂ ಸಹ ಅದನ್ನು ಹಿಂಸೆ ಎಂದು ಹೇಳುವುದಿಲ್ಲ. ಯಾಕಂದರೆ ಅದು ಶುಭೋಪಯೋಗವಿದೆ. ಶುಭ ಉಪಯೋಗ ಅಂದರೆ ಪ್ರಾಣಿ ಹಿಂಸೆ ಮಾಡುವ ಸಂಕಲ್ಪ ಇಲ್ಲ, ಅಭಿಪ್ರಾಯ ಶುದ್ಧ ಇದೆ, ಸಂಕಲ್ಪ ಶುದ್ಧ ಇದೆ. ನಾನು ಅಭಿಷೇಕ ಮಾಡುತ್ತೇನೆ, ಶುಭ ಸಂಕಲ್ಪ ಇದೆ. ನಾನು ಆಹಾರ ದಾನ ಮಾಡುತ್ತೇನೆ, ಶುಭ ಸಂಕಲ್ಪ ಇದೆ. ನಾನು ಅಷ್ಟದ್ರವ್ಯಾರ್ಚನೆ ಮಾಡುತ್ತೇನೆ, ಶುಭ ಸಂಕಲ್ಪ ಇದೆ. ನಾನು ಜಿನಬಸದಿಯನ್ನು ಕಟ್ಟುತ್ತೇನೆ, ಜಿನಬಸದಿ ಕಟ್ಟುವುದರಲ್ಲಿ ಷಟ್ ಜೀವ ನಿಕಾಯಗಳ
ಅಸಂಖ್ಯಾತ ಪ್ರಾಣಿಗಳ ಹಿಂಸೆವಾಗುತ್ತದೆ. ಆದರೂ ಸಹ ಬಸದಿ ಕಟ್ಟುತ್ತೇನೆ, ಈ ಶುಭ ಸಂಕಲ್ಪ ಇರುವುದರಿಂದ ಆ ಪ್ರಾಣಿ ಹಿಂಸೆಯ ಫಲ ನಮಗೆ ಸಿಗುವುದಿಲ್ಲ. ಅದನ್ನು ಪ್ರಾಣಿ ಹಿಂಸೆ, ಅದರಲ್ಲಿ ಪ್ರಾಣಿ ಹಿಂಸೆ ಇದ್ದು ಕೂಡ ಅದನ್ನು ಹಿಂಸಾ ಪಾಪ ಎಂದು ಹೇಳುವುದಿಲ್ಲ. ಯಾಕಂದರೆ ಶುಭ ಅಭಿಪ್ರಾಯವಿದೆ, ಶುಭ ಸಂಕಲ್ಪ ಇದೆ. ಒಂದು ಶಾಸ್ತ್ರದ ಸ್ವಲ್ಪ ಗಂಭೀರವಾದ ಮಾತು ಹೇಳುತ್ತೇನೆ, ಶುದ್ಧೋಪಯೋಗದ ಬಗ್ಗೆ ಹೇಳುತ್ತೇನೆ, ಎಲ್ಲರೂ ಎಚ್ಚರಿಕೆಯಿಂದ ತಿಳಿಯಲಿ. ಯಾವಾಗ ಶುದ್ಧೋಪಯೋಗಿ ಮುನಿಗಳು ಅರಿಹಂತ ಅವಸ್ಥೆಯನ್ನು ಪಡೆಯಲು ಪ್ರಥಮ ಮತ್ತು ದ್ವಿತೀಯ ಶುಕ್ಲ ಧ್ಯಾನವನ್ನು ಮಾಡುತ್ತಾರೆ, 12ನೆಯ ಗುಣಸ್ಥಾನದಲ್ಲಿ ಇರುತ್ತಾರೆ. 13ನೆಯ ಗುಣಸ್ಥಾನದಲ್ಲಿ ಹೋಗುವುದಿದೆ, ಅರಿಹಂತ ಪದವಿಯನ್ನು ಪಡೆಯುವುದಿದೆ, ಕೇವಲ ಜ್ಞಾನ ಉಂಟಾಗುವುದಿದೆ. ಅಂತರ್ಮುಹೂರ್ತ ಕಾಲ ನಂತರ ಕೇವಲ ಜ್ಞಾನ ಉಂಟಾಗುವುದಿದೆ. ಆವಾಗ 12ನೆಯ ಗುಣಸ್ಥಾನದಲ್ಲಿ ಒಂದು ವಿಶೇಷ ಕ್ರಿಯೆವಾಗುತ್ತದೆ. ಧವಲಾ ಗ್ರಂಥದಲ್ಲಿ ಷಟ್ಖಂಡಾಗಮದ ಪ್ರಥಮ ಪುಸ್ತಕದಲ್ಲಿ ಆಚಾರ್ಯರು ಹೇಳುತ್ತಾರೆ, ಯಾವಾಗ 12ನೆಯ ಗುಣಸ್ಥಾನದಲ್ಲಿ 2ನೆಯ ಶುಕ್ಲ ಧ್ಯಾನ ಮುನಿಗಳು ಮಾಡುತ್ತಾರೆ, ಅವರು ತೀರ್ಥಂಕರ ಇರಲಿ, ಚಕ್ರವರ್ತಿ ಇರಲಿ, ಸಾಮಾನ್ಯ ಕೇವಲಿ ಇರಲಿ, ಸಾಮಾನ್ಯ ಮುನಿಗಳು ಇರಲಿ, 12ನೆಯ ಗುಣಸ್ಥಾನದಲ್ಲಿ ಧ್ಯಾನ ಮಾಡುವಾಗ ಒಂದು ಅಗ್ನಿ ಒಳಗಡೆ ಪ್ರಕಟವಾಗುತ್ತದೆ. ಧ್ಯಾನಾಗ್ನಿ ಏನು ಹೇಳುತ್ತಾರೆ? ಧ್ಯಾನಾಗ್ನಿ. ಆ ಧ್ಯಾನಾಗ್ನಿಯಲ್ಲಿ ಈ ಔದಾರಿಕ ಶರೀರದಲ್ಲಿ ಇರುವ ಅಸಂಖ್ಯಾತ ಬಾದರ್ ನಿಗೋದಿಯ ಜೀವಿಗಳು ಭಸ್ಮ ಆಗುತ್ತವೆ. ಏನಾಗುತ್ತದೆ? ಬಾದರ ನಿಗೋದಿಯ ಜೀವಿಗಳು, ನಮ್ಮೆಲ್ಲರ ಶರೀರದಲ್ಲಿ ಅಸಂಖ್ಯಾತ ಬಾದರ ನಿಗೋದಿಯ ಜೀವಿಗಳು ಇದ್ದಾವೆ. ಆ ಎಲ್ಲ ಜೀವಿಗಳು ಧ್ಯಾನಾಗ್ನಿಯಲ್ಲಿ ಭಸ್ಮ ಆಗುತ್ತವೆ. 7 ಪ್ರಕಾರ ಧಾತುಗಳು, 7 ಪ್ರಕಾರ ಉಪಧಾತುಗಳು, ಮಲಮೂತ್ರಗಳು ಎಲ್ಲ ನಷ್ಟವಾಗುತ್ತವೆ ಧ್ಯಾನಾಗ್ನಿಯಲ್ಲಿ. ಮತ್ತು ಸಾಮಾನ್ಯ ಔದಾರಿಕ ಶರೀರ ಪರಮ ಔದಾರಿಕ ಶರೀರದಲ್ಲಿ ಪರಿವರ್ತಿತವಾಗುತ್ತದೆ. ಮತ್ತು ಅಂತರ್ಮುಹೂರ್ತ ನಂತರ ಕೇವಲ ಜ್ಞಾನ ಪಡೆದ ನಂತರ ಅದು ದಿವ್ಯ ಶರೀರ ಅರಿಹಂತರಿಗೆ ಪ್ರಾಪ್ತವಾಗುತ್ತದೆ. ಯಾವ ದಿವ್ಯ ಶರೀರ? ಪರಮ ಔದಾರಿಕ. ಈ ಪರಮ ಔದಾರಿಕ ಶರೀರದಲ್ಲಿ ಏನಿದೆ? 7 ಧಾತುಗಳು ಇಲ್ಲ, 7 ಉಪಧಾತುಗಳು ಇಲ್ಲ, ಮಲಮೂತ್ರ ಇಲ್ಲ. ಅದು ಅಲ್ಲದೆ ಅಸಂಖ್ಯಾತ ಬಾದರ್ ನಿಗೋದಿಯ ಜೀವಿಗಳು ಇದ್ದವು, ಆ ಎಲ್ಲ ಭಸ್ಮ ಆಗಿದ್ದಾವೆ. ಈಗ ಅರಿಹಂತರು ಆಗಿದ್ದಾರೆ. ಒಂದು ಮಾತು ಯೋಚನೆ ಮಾಡಿ, ಯಾರು ಅರಿಹಂತ ಆಗುವುದಿದ್ದಾರೆ ಅವರಿಗೆ ಈ ಮಾತು ಗೊತ್ತಿತ್ತು. ಏನು ಗೊತ್ತಿತ್ತು? ನಾನು ಅರಿಹಂತ ಅವಸ್ಥೆಯನ್ನು ಪಡೆಯಲು 2ನೆಯ ಶುಕ್ಲ ಧ್ಯಾನ ಯಾವಾಗ ಮಾಡುತ್ತೇನೆ ಆವಾಗ ಎಲ್ಲ ಜೀವಿಗಳು ನಷ್ಟ ಆಗುತ್ತವೆ. ಅದು ಆಗದಿದ್ದರೆ ಪರಮೌದಾರಿಕ ಶರೀರ ಸಿಗುವುದಿಲ್ಲ. ಈ ಮಾತು ಗೊತ್ತಿತ್ತು. ಆದರೂ ಸಹ ನಮ್ಮ ಎಲ್ಲ ಮಹಾಪುರುಷರು 2ನೆಯ ಶುಕ್ಲ ಧ್ಯಾನ ಮಾಡಿ ಆ ಪರಮೌದಾರಿಕ ಶರೀರವನ್ನು ಪಡೆಯುತ್ತಾರೆ. ಅವರಿಗೆ ಹಿಂಸೆಯ ದೋಷ ಆಗುವುದಿಲ್ಲ, ಪಾಪ ಉಂಟಾಗುವುದಿಲ್ಲ. ಅಸಂಖ್ಯಾತ ಜೀವಿಗಳು ಭಸ್ಮ ಆಗಿದ್ದಾವೆ, ಆದರೂ ಸಹ ಅವರಿಗೆ ಹಿಂಸಾ ಪಾಪ ಯಾಕೆ ಇಲ್ಲ? ಯಾಕಂದರೆ ಹಿಂಸೆ ಮಾಡುವ ಸಂಕಲ್ಪ ಇರಲಿಲ್ಲ, ಕೇವಲ ಜ್ಞಾನ ಪಡೆಯುವ ಸಂಕಲ್ಪ ಇತ್ತು. ಹಿಂಸೆ ಮಾಡುವ ಸಂಕಲ್ಪ ಇಲ್ಲ, ಅಭಿಪ್ರಾಯ ಇಲ್ಲ. ಅಶುಭ ಅಭಿಪ್ರಾಯ ಇಲ್ಲದೆ ಇರುವುದರಿಂದ ಯಾವ ಪ್ರಕಾರ ಕೇವಲಿ ಭಗವಂತರಿಗೆ ದೋಷ ಉಂಟಾಗುವುದಿಲ್ಲ, ಅದೇ ಪ್ರಕಾರ ರಾತ್ರಿ ಅಭಿಷೇಕ ಮಾಡುವುದರಲ್ಲಿ ಅಶುಭ ಸಂಕಲ್ಪ ಇಲ್ಲದೆ ಇರುವುದರಿಂದ ಯಾವುದೇ ಪ್ರಕಾರ ಹಿಂಸಾ ದೋಷ ಉಂಟಾಗುವುದಿಲ್ಲ. ಯಹೋ ಭಗವಾನ್, ಯಾವುದೇ ಪ್ರಕಾರ ದೋಷ ಉಂಟಾಗುವುದಿಲ್ಲ. ನಾವು ಎಷ್ಟು ರಾತ್ರಿ ಆಗಲಿ ಅಭಿಷೇಕ ಮಾಡಬಹುದು, ಪೂಜೆ ಮಾಡಬಹುದು. ನಮ್ಮ ಭವ್ಯಾತ್ಮರು ಶಾಸ್ತ್ರದ ಬಗ್ಗೆ ಕೇಳಿದ್ದಾರೆ. ಶಾಸ್ತ್ರ ಪ್ರಮಾಣ ಇದೆ ಇಲ್ವಾ? ನಾನು ಶಾಸ್ತ್ರದಲ್ಲಿ ಈ ಮಾತು ನಿಮಗೆ ತೋರಿಸುತ್ತೇನೆ. ಇದು ಮಹಾಪುರಾಣ ಗ್ರಂಥ ಇದೆ. ಜಿನಸೇನಾಚಾರ್ಯರು 8ನೆಯ ಶತಮಾನದಲ್ಲಿ ಬರೆದಿದ್ದಾರೆ. ಈ ಗ್ರಂಥದಲ್ಲಿ 7ನೆಯ ಅಧಿಕಾರದಲ್ಲಿ 7ನೆಯ ಅಧಿಕಾರ ಆದಿನಾಥ ತೀರ್ಥಂಕರರ ಪೂರ್ವಭವ ವಜ್ರಜಂಗ ಮತ್ತು ಶ್ರೀಮತಿ. ಯಾವ ಭವವಿದೆ? ವಜ್ರಜಂಗ ಮತ್ತು ಶ್ರೀಮತಿಯ ಭವದಲ್ಲಿ ಆದಿನಾಥ ತೀರ್ಥಂಕರಿದ್ದಾರೆ. ಈ ವಜ್ರಜಂಗನೇ 10 ಭವ ನಂತರ ಆದಿನಾಥ ತೀರ್ಥಂಕರ ಆಗುತ್ತಾರೆ. ಶ್ರೀಮತಿಯ ಜೀವ ಭರತ ಚಕ್ರವರ್ತಿ ಆಗುತ್ತಾನೆ. ಈಗ ಶ್ರೇಯಾಂಸ ರಾಜ ಆಗುತ್ತಾನೆ. ಈಗ
ಈ 7ನೇ ಆಶ್ವಾಸದಲ್ಲಿ ಒಂದು ವಿಶೇಷ ಮಾತು ಬರ್ತಾ ಇದೆ. ವಜ್ರಜಂಗ ಮತ್ತು ಶ್ರೀಮತಿ ಈ ಇಬ್ಬರ ವಿವಾಹೋತ್ಸವವಾಗುತ್ತದೆ. ವಿವಾಹೋತ್ಸವದ ಮಾರನೆಯ ದಿವಸ ಕನ್ನಡದಲ್ಲಿ ಗ್ರಂಥ ಇದೆ. ಶಾಂತರಾಜ ಶಾಸ್ತ್ರಿಯವರು ಇದರ ಕನ್ನಡ ಭಾಷೆಯಲ್ಲಿ ಅನುವಾದ ಮಾಡಿದ್ದಾರೆ. ನಾನು ತುಂಬ ಪ್ರಭಾವಿತ ಇದ್ದೇನೆ, ಇಂಪ್ರೆಸ್ ಇದ್ದೇನೆ. ಶಾಂತರಾಜ ಶಾಸ್ತ್ರಿ ಅಂತಹ ಶಾಸ್ತ್ರಿಗಳು, ವಿದ್ವಾಂಸರು ಈ ಜಗತ್ತಿನಲ್ಲಿ ಬಹಳ ಕಡಿಮೆ. ಎಷ್ಟು ಸುಂದರ ಟ್ರಾನ್ಸ್ಲೇಷನ್ ಮಾಡಿದ್ದಾರೆ. ಒಂದು ಕೂಡ ಹಿಂದಿದಲ್ಲಿ ಯಾವ ಅನುವಾದ ಆಗಿದೆ ಸ್ವಾಮೀಜಿ, ಹಿಂದಿ ಅನುವಾದದಲ್ಲಿ ಕೂಡ ತಪ್ಪುಗಳು ಇದ್ದಾವೆ, ಮಿಸ್ಟೇಕ್ಸ್ ಇದ್ದಾವೆ. ಕನ್ನಡದಲ್ಲಿ ಒಂದೂ ಮಿಸ್ಟೇಕ್ಸ್ ನಮಗೆ ಸಿಗಲಿಲ್ಲ. ಇಲ್ಲ ನಾವು ಕನ್ನಡದವ್ರು ಯಾಗ ತಪ್ಪ ಆಗುವುದಿಲ್ಲ, ಹಿಂದಿಯವರು ಬಂದೇ ನಮ್ಮ ತಪ್ಪ ಮಾಡ್ತಾ ಇದ್ದಾರೆ. ಈಗ ನೋಡಿ, ಒಂದು ಪ್ರಮಾಣ ಇದೆ. ವಜ್ರರಂಗ ಮತ್ತು ಶ್ರೀಮತಿ ಮಾರನೆಯ ದಿವಸ ಅಥಾಪರೆದ್ದು ರುದ್ಯಾವ ಮುದ್ಯೋವ ಮುದ್ಯುತಿ ದ್ವಮಿ ಪ್ರದೋಷೆ ದೀಪಕೋದ್ಯೋತೈ ಮಹಾಭೂತಂ ಯಯೌವರಂ. ಈಗ ನಾನು ಕನ್ನಡದಲ್ಲಿ ಓದುತ್ತೇನೆ, ನಿಮ್ಮ ಸಲುವಾಗಿ ಕನ್ನಡ ನಾನು ಕಲಿತಿದ್ದೇನೆ. ವಿವಾಹವ ಕೇಳಿ ತಾಳಿಯಾ ನೈ चाहिए, ಸತ್ಯ ಕೋ ಸಮझो, ಕಾನ್ಸೆಪ್ಟ್ ಕ್ಲಿಯರ್ ಕರೋ. ವಿವಾಹವಾದ ನಂತರ ಮರು ದಿವಸ ವ್ರತವನ್ನು ಉದ್ಯಾಪನೆ ಮಾಡುವುದಕ್ಕೋಸ್ಕರ ವಜ್ರಜಂಘ ಮತ್ತು ಶ್ರೀಮತಿ ರಾತ್ರಿಯಲ್ಲಿ ಏನು ಹೇಳಿದಾಳೆ ನೋಡಿ, ರಾತ್ರಿಯ ಆರಂಭದಲ್ಲಿ ದೀಪಗಳ ಪ್ರಕಾಶಗಳಿಂದ ಮಹಾಪೂತನೆಂಬ ಹೆಸರುಳ್ಳ ಜಿನಮಂದಿರಕ್ಕೆ ಹೊಂದನು. ಏನ ಮಹಾಪ್ರಕಾಶಮಾನ ಕಾಂತಿಯ ಅಂಧಕಾರನನ್ನು ಹೋಗಲಾಡಿಸುವ ಸೂರ್ಯನನ್ನು ಹಿಂಬಾಲಿಸುವಂತೆ ಜಿನಾಲಯಕ್ಕೆ ಹೋಗುತ್ತಿರುವ ಮಹಾಕಾಂತಿಯುಳ್ಳ ಆ ವಜ್ರಜಂಗನನ್ನು ಶ್ರೀಮತಿಯೂ ಹಿಂಬಾಲಿಸಿ ಹೋದಳು. वज्रजंग के पीछे श्रीमती भी जा रही थी. जो काम ವಜ್ರಜಂಗನೇ ಕಿಯೇ, ಯಾವ ಧರ್ಮ ಕಾರ್ಯ ವಜ್ರಜಂಗನು ಮಾಡಿದನು ಆ ಎಲ್ಲ ಕೆಲಸಗಳು ಶ್ರೀಮತಿನು ಮಾಡಿದಳು. ಆ ವಜ್ರಜಂಗನು ಬಹಳ ಪೂಜಾ ಸಾಮಗ್ರಿಗಳನ್ನು ತೆಗೆದುಕೊಂಡು ಉನ್ನತವಾದ ಶಿಖರ ಉಳ್ಳದು ಮಹಾಮೇರು ಪರ್ವತದಂತೆ ಉನ್ನತವೂ ಆದ ಜಿನಾಲಯವನ್ನು ಪ್ರವೇಶಿಸಿದನು. ಕುछ ಮಿಸ್ಟೇಕ್ಸ್ ಹೋ ಸಕ್ತಿ ಹೈ, ತಪ್ಪು ಆಗಬಹುದು, ನೀವೆಲ್ಲ ತಿಳಿಬೇಕು. ಪತ್ನಿ ಸಹಿತನಾಗಿ ಆ ಜಿನಾಲಯವನ್ನು ಪ್ರದಕ್ಷಿಣೆ ಮಾಡುತ್ತಿರುವ ವಜ್ರಜಂಗನು ಮಹಾಕಾಂತಿಯೊಡಗೂಡಿದ ಸೂರ್ಯನು ಮಹಾಮೇರು ಪರ್ವತವನ್ನು ಪ್ರದಕ್ಷಿಣೆ ಮಾಡುವಂತೆ ಶೋಭಿಸುತ್ತಿದ್ದನು. ಈರ್ಯಾಪತ ಶುದ್ಧಿ ಮಂತ್ರವನ್ನು ಪಠಿಸಿ ವಜ್ರಜಂಗನು ಮಹಾವೈಭವದಿಂದ ಜಿನಮಂದಿರವನ್ನು ಪ್ರವೇಶಿಸಿ ಅಲ್ಲಿ ದೀಪ್ತ ತಪೋಧಾರಿಗಳಾದ ಋಷಿಗಳನ್ನು ಕಂಡು ಅವರಿಗೆ ವಂದಿಸಿದನು. ಈಗ ಮೂಲ ಮಾತು. ತಥೋ ಗಂಧಕುಟಿ ಮಧ್ಯೆ ಜಿನೇಂದ್ರಾರ್ಚಾಂ ಹಿರಣ್ಮಯೀಂ ಪೂಜಯಾಮಾಸ ಗಂಧಾದ್ಯೈ ಅಭಿಷೇಕ ಪುರಸ್ಸರಂ. ರಾತ್ರಿಯಲ್ಲಿ ಏನು ಮಾಡ್ತಾ ಇದ್ದಾರೆ ನೋಡಿ. ತರುವಾಯ ವಜ್ರಜಂಗನು ಗಂಧಕುಟಿಯ ಮಧ್ಯದಲ್ಲಿ ಸುವರ್ಣಮಯವಾದ ಜಿನೇಶ್ವರ ಪ್ರತಿಮೆಗೆ ಅಭಿಷೇಕವನ್ನು ಮಾಡಿ ಜಲಗಂಧಾಕೃತಿ ಮೊದಲಾದ ಅಷ್ಟದ್ರವ್ಯಗಳಿಂದ ಪೂಜಿಸಿದನು. ಬಂಧುಗಳೇ, ಈ ಪ್ರಕಾರ ಹಲವಾರು ಗ್ರಂಥಗಳಲ್ಲಿ ಈ ಮಾತಿದೆ. ಆದರೆ ಮಹಾಪುರಾಣ ಸರ್ವಶ್ರೇಷ್ಠ ಮತ್ತು ಸರ್ವಮಾನ್ಯ ಗ್ರಂಥ ಇರುವುದರಿಂದ ಈ ಮಾತು ಅದರಲ್ಲಿ ನಾನು ಓದಿದ್ದೇನೆ. ರಾತ್ರಿಯಲ್ಲಿ ಪ್ರದಕ್ಷಿಣೆ ಮಾಡಿ, ಘಂಟಾ ಬಾಜಿಸಿ, ವಾದ್ಯ ಬಾಜಿಸಿ, ಅಭಿಷೇಕ ಮಾಡಿ, ಪೂಜೆ ಮಾಡಿ, ಅದರಲ್ಲಿ ಯಾವುದೇ ಪ್ರಕಾರ ತಪ್ಪಿಲ್ಲ. ವೇಣೂರು ಮತ್ತು ಕಾರಕಲ್ನಲ್ಲಿ ಯಾವ ಪರಂಪರೆ ನಡೆಯುತ್ತಾ ಬಂದಿದೆ ಅದರಲ್ಲಿ ಯಾವುದೇ ಪ್ರಕಾರ ದೋಷ ಇಲ್ಲ. ಯಾರು ಏನು ಹೇಳಿ, ನಮ್ಮ ಜೈನ ಶಾಸ್ತ್ರ ಪ್ರಕಾರ ಈ ಮಾತು ಅತ್ಯಂತ ಸಮ್ಯಕ ಮತ್ತು ಯಥಾರ್ಥ ಇದೆ. ಹೇ ಭಗವಾನ್, ಮೋಕ್ಷ ಮಾರ್ಗದಲ್ಲಿ ಮುನಿ ಮತ್ತು ಶ್ರಾವಕ ಧರ್ಮ ಇದೆ. ಶ್ರಾವಕರಿಗೆ ದಾನ ಮತ್ತು ಪೂಜಾ ಮುಖ್ಯ ಅಂತ ಹೇಳಿದ್ದಾರೆ. ಈಗ ನಮ್ಮ ಜನ ಎಲ್ಲ ಹೂವಿಂದ ಹಣ್ಣಿಂದ ಅದೆಲ್ಲ ಮಾಡೋದೇ ಬಿಟ್ಬಿಟ್ಟು ಏನೋ ಭಾವ ಪೂಜೆ ಮಾಡ್ತೀನಿ ಅಂತ ಹೇಳಿ ಹೋಗ್ತಾ ಇದ್ದಾರೆ. ಈಗ ಅರ್ಧಮರ್ಧ ಶಾಸ್ತ್ರ ಓದ್ಕೊಂಡು ಇಲ್ಲ ಯಾರನ್ನಾದ್ರು ಮಾತು ಕೇಟ್ಕೊಂಡು ಎಲ್ಲರೂ ಚೆನ್ನಾಗಿದ್ದರು. ಈಗ ಎಲ್ಲ ಕೆಲವರು ತಲೆ ಕೆಟ್ಟೋಗಿ ಅವರು ಅರ್ಧಮರ್ಧ ಪೂಜೆ ಮಾಡ್ತಾ ಇದ್ದಾರೆ. ಅದರಿಂದ ಹೂವು ಹಣ್ಣು, ಆ ಪಂಚಾಮೃತ ಅಭಿಷೇಕ, ಸ್ತ್ರೀ ಅಭಿಷೇಕ ಎಲ್ಲದ ಬಗ್ಗೆ ನೀವು ವಿಸ್ತಾರವಾಗಿ ಹೇಳಿ
ಆಗನಾದ್ರು ಇವರು ಒಳ್ಳೆ ಮಾರ್ಗಕ್ಕೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಭೋ ಭವ್ಯಾತ್ಮನ್ ಸಮಂತ ಭದ್ರಾಚಾರ್ಯರು ಒಂದು ಮಾತು ಸ್ವಯಂಭೂ ಸ್ತೋತ್ರದಲ್ಲಿ ಹೇಳಿದ್ದಾರೆ. ನ ಪೂಜಯಾರ್ಥ ಸ್ವಯಮೀತರಾಗೆ ನ ನಿಂದಯಾನಾಥ ವಿವಾಂತ ವೈರೆ ತಥಾಪಿ ತೇ ಪುಣ್ಯ ಗುಣಸ್ಮೃತಿರ್ನ ಪುನಾತು ಚೇತಂ ದುರಿತಾಂಜನೇಭ್ಯ ಪೂಜ್ಯಂ ಜಿನಂ ತ್ವಾರ್ಚಯತೋ ಜನಸ್ಯ ಸಾವದ್ಯಲೇಶೋ ಬಹುಪುಣ್ಯರಾಶೌ ದೋಷಾಯ ನಾಲಂ ಕಣಿಕಾ ವಿಷಸ್ಯ ನ ದೂಷಿಕಾತ್ ಶೀತ ಶಿವಾಂಬುರಾಶೌ. ಈಗಲೇ ನಾನು ಹಿಂಸಾ ಅಹಿಂಸೆಯ ಬಗ್ಗೆ ಹೇಳಿದ್ದೇನೆ. ಅದೇ ಪ್ರಶ್ನೆ ನೀವು ಪುನಃ ಕೇಳಿದ್ದೀರಾ. ಹೂಗಳು ಏರಿಸಿ ದೀಪಗಳು ಉರಿಸಿ ದೀಪಗಳಿಂದ ಧೂಪದಿಂದ ಹೂಗಳಿಂದ ಪೂಜೆ ಮಾಡುವುದರಲ್ಲಿ ಕೆಲವರು ಹಿಂಸೆಯ ದೋಷ ಹೇಳುತ್ತಾರೆ. ಅದರ ಬಗ್ಗೆ ನಾನು ಹೇಳಿದ್ದೇನೆ, ಶುಭೋಪಯೋಗ ಇರುವುದರಿಂದ ಯಾವುದೇ ಪ್ರಕಾರ ದೋಷ ಇಲ್ಲ. ಇನ್ನೊಂದು ಮಾತು ಹೇಳುತ್ತೇನೆ. ಆಚಾರ್ಯರು ಹೇಳಿದ್ದಾರೆ, ಸಮಂತ ಭದ್ರಾಚಾರ್ಯರು, ಯಾವಾಗ ನಾವು ಅಭಿಷೇಕ ಪೂಜೆ ಮಾಡುತ್ತೇವೆ, ದಾನ ಮಾಡುತ್ತೇವೆ, ಬಸರಿ ಕಟ್ಟುತ್ತೇವೆ, ಅದರಲ್ಲಿ ಏನು ಜೀವಹಿಂಸೆ ಆಗುತ್ತದೆ. ಈಗ ನೀವು ಇಲ್ಲಿ ಬಂದಿದ್ದೀರಾ, ನಾವು ಮುನಿಗಳು ಹೇಗೆ ಬರುತ್ತೇವೆ? ನಡ್ಕೊಂಡು ಬಂದಿದ್ದೇವೆ. ಬೇಣೂರಿನಲ್ಲಿ ಅಭಿಷೇಕ ನೋಡಲು ಹೇಗೆ ಬಂದಿದ್ದೇವೆ? ಯಾಕಂದರೆ ನಮ್ಮದು ಅಹಿಂಸಾ ಮಹಾವ್ರತ ಇದೆ, ಅದಕ್ಕೆ ವಾಹನ ಪ್ರಯೋಗ ಮಾಡದೆ ನಾವು ಬಂದಿದ್ದೇವೆ. ನೀವು ಹೇಗೆ ಬಂದಿದ್ದೀರಾ? ವಾಹನದಲ್ಲಿ. ಎಷ್ಟು ಜೀವಹಿಂಸೆ ಆಗಿದೆ? ಅದು ಯೋಚನೆ ಇಲ್ಲ, ಅದು ಯೋಚನೆ ಇಲ್ಲ. ಬರೀ ಹೂಗಳು ಏರಿಸುವುದರಲ್ಲಿ ನಮಗೆ ಹಿಂಸೆ ಕಾಣುತ್ತದೆ, ದೀಪ ಉರಿಸುವುದರಲ್ಲಿ ನಮಗೆ ಹಿಂಸೆ ಕಾಣುತ್ತದೆ. ಮಿಥ್ಯಾಭಾವನೆ, ಮಿಥ್ಯಾಭಾವನೆ. ಯಾವ ಪ್ರಕಾರ ಜಲ, ಗಂಧ, ಅಕ್ಷತ, ಪುಷ್ಪ, ನೈವೇದ್ಯ, ದೀಪ, ಧೂಪ, ಫಲ, ಈ 8 ದ್ರವ್ಯಗಳ ಹೆಸರು ಇದೆ, ಶಾಸ್ತ್ರದಲ್ಲಿ ವರ್ಣನೆ ಇದೆ, ಪೂಜೆಗಳಲ್ಲಿ ವರ್ಣನೆ ಇದೆ. ಅದೇ ಪ್ರಕಾರ ನಾವು ದ್ರವ್ಯಗಳನ್ನು ಇರಿಸಬೇಕು. ಇದರಲ್ಲಿ ಹಿಂಸಾ ಆಗಿದ್ದು ಕೂಡ ಆಚಾರ್ಯರು ಪ್ರಪೋರ್ಷನ್ ತೋರಿಸಿದ್ದಾರೆ. ಪ್ರಪೋರ್ಷನ್ ಕೇಳಿ. ಯಾವಾಗ ನಾವು ಅಭಿಷೇಕ, ಮಹಾಮಸ್ತಕಾಭಿಷೇಕ ಇರಲಿ, ನಿತ್ಯ ಪೂಜಾ ಇರಲಿ, ಅಭಿಷೇಕ ಪೂಜಾ ಆಹಾರದಾನ ಇರಲಿ, ಬಸರಿ ಕಟ್ಟುವುದು ಇರಲಿ, ಜೀವಹಿಂಸೆ ಆಗಿದ್ದು ಕೂಡ ಎಷ್ಟು ಆಚಾರ್ಯರು ಹೇಳುತ್ತಾರೆ, ಎಷ್ಟು ಪುಣ್ಯ ನಮಗೆ ಸಿಗುತ್ತದೆ. ಆ ಪುಣ್ಯ ಸಮುದ್ರದ ನೀರು. ಎಷ್ಟು ಪೂಜಾ ಅಭಿಷೇಕ ಮಾಡುವುದರಿಂದ ಯಾವ ಪುಣ್ಯ ನಮಗೆ ಸಿಗುತ್ತದೆ, ಅದು ಎಷ್ಟು ಸಮುದ್ರದ ನೀರಿನ ಹಾಗೆ. ಎಷ್ಟು ಸಮುದ್ರದಲ್ಲಿ ನೀರಿದೆ ಅಷ್ಟು ಪುಣ್ಯ. ಮತ್ತು ಅದರಲ್ಲಿ ಜೀವಹಿಂಸೆ ಆಗಿದ್ರೆ ಎಷ್ಟು ಪಾಪ. ಅವರು ಹೇಳುತ್ತಾರೆ, ದೋಷಾಯ ನಾಲಂ ಕಣಿಕಾ ವಿಷಸ್ಸೆ, ಒಂದು ವಿಷದ ಹನಿ. ಎಷ್ಟು ವಿಷದ ಒಂದು ಹನಿ ನಾವು ಸಮುದ್ರದಲ್ಲಿ ಹಾಕಿದರೆ ಈ ಸಮುದ್ರ ವಿಷಾಕ್ತ ಆಗುವುದಿಲ್ಲ. ಆ ಹನಿ ನೀರಿನಲ್ಲಿ ಪರಿವರ್ತಿತವಾಗುತ್ತದೆ, ಆ ಪಾಪ ಕಳೆದು ಹೋಗುತ್ತದೆ, ನಮ್ಮಲ್ಲಿ ಬರೀ ಪುಣ್ಯ ಉಳಿಯುತ್ತದೆ. ಇದರಲ್ಲಿ ಯಾವುದೇ ಪ್ರಕಾರ ದೋಷ ಇಲ್ಲ. ಅದಕ್ಕೆ ಕರ್ನಾಟಕ ನಾಡದಲ್ಲಿ ಯಾವ ಅಭಿಷೇಕ ಪೂಜೆಯ ಪರಂಪರೆ ಪ್ರಾಚೀನ ಕಾಲದಿಂದ ನಡೆಯುತ್ತಾ ಬಂದಿದೆ, ಅದರಲ್ಲಿ ಯಾವುದೇ ಪ್ರಕಾರ ಚೇಂಜಸ್ ಮಾಡಬೇಡಿ. ಅದು ಶಾಸ್ತ್ರೋಕ್ತ ಪರಂಪರೆ ಇದೆ. ಹೇ ಭಗವನ್, ಸ್ತ್ರೀ ಪರ್ಯಾಯದಿಂದ 6ನೇ ನರಕದವರೆಗೆ ಹೋಗಬಹುದು, 7ನೇ ನರಕ ಪ್ರಾಪ್ತಿ ಆಗುವುದಿಲ್ಲ ಅಂತ ತಿಳಿಸಿರುತ್ತೀರಿ. ಯಾವ ಕಾರಣದಿಂದಾಗಿ ಸ್ತ್ರೀ ಪರ್ಯಾಯದವರು 7ನೇ ನರಕವನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಿಲ್ಲ? ತದೇ ರೀತಿಯಾಗಿ ನಾರಕಿ ಜೀವಿಗಳಿಗೆ ಸಮ್ಯಕ್ತ ಉಂಟಾಗಲು ಸಾಧ್ಯವಿದೆಯೇ? ಇದು ನಮ್ಮ ಪ್ರಶ್ನೆ ಆಗಿದೆ. ಬಹು ಸುಂದರ ಪ್ರಶ್ನೆ ಹೇ. ಕರುಣಾನುಯೋಗದ ಪ್ರಶ್ನೆ ತಾವು ಕೇಳಿದ್ದೀರಾ ಸ್ವಾಮೀಜಿ. ಸ್ತ್ರೀಯರಿಗೆ ಉತ್ತಮ ಸಂವಹನಗಳು ಇರುವುದಿಲ್ಲ. 4ನೆಯ ಕಾಲ ಇರಲಿ, 5ನೆಯ ಕಾಲ ಇರಲಿ, ಮಹಿಳೆಯರಿಗೆ 6 ಸಂವಹನಗಳು ಇರುತ್ತವೆ. ಸಂವಹನ ಅಂದರೆ ಶರೀರದ ಶಕ್ತಿ. ಶರೀರ ಶಕ್ತಿ 6 ಪ್ರಕಾರ ಇದೆ. ಅದರಲ್ಲಿ ಮೊದಲನೆಯ ವಜ್ರ ವೃಷಭ ನಾರಾಚ ಸಂವಹನನ, 2ನೆಯ ವಜ್ರ ನಾರಾಚ ಸಂವಹನನ, 3ನೆಯ ನಾರಾಚ ಸಂವಹನನ, 4ನೆಯ ಅರ್ಧ ನಾರಾಚ ಸಂವಹನನ, 5ನೆಯ ಕೀಲಕ ಸಂವಹನನ, 6ನೆಯ ಅಸಂಪ್ರಾಪ್ತ ಸೃಪಾಟಿಕಾ ಸಂವಹನನ ಎಂಬ 6 ಪ್ರಕಾರ ಶರೀರದ ಶಕ್ತಿಗಳು ಇವೆ. ಅದರಲ್ಲಿ ಬರೀ ಕೊನೆಯ 3 ಸಂವಹನಗಳು ಮಹಿಳೆಯರಿಗೆ ಇರುತ್ತವೆ. ಮೊದಲನೆಯ 3 ಸಂವಹನಗಳು ಮಹಿಳೆಯರಿಗೆ ಯಾವುದೇ ಕಾಲದಲ್ಲಿ ಇಲ್ಲದೆ ಇರುವುದರಿಂದ ಮಹಿಳೆಯರು ಎಷ್ಟು ಧರ್ಮಧ್ಯಾನ ಮಾಡಿದರೂ ಕೂಡ, ಆರಿಕಾ ಮಾತಾಜಿ ಆಗಿದ್ರೂ ಕೂಡ, ತಪಸ್ಯಾ ಸಾಧನೆ ಮಾಡಿದರೂ ಕೂಡ 16ನೆಯ ಸ್ವರ್ಗಕ್ಕೆ ದಾಟುವುದಿಲ್ಲ. 16ನೆಯ ಸ್ವರ್ಗವರೆಗೆ ಅವರು ಹುಟ್ಟಬಹುದು ಮಹಿಳೆಯರು. ಎಷ್ಟು? 16ನೆಯ.
ಮತ್ತು ಪುರುಷರು ಉತ್ತಮ ಸಂವಹನಧಾರಿ ಇದ್ದರೆ 9 ಗ್ರೈವೇಯಕ ಅನುದಿಶ ಮತ್ತು ಅನುತ್ತರ ವಿಮಾನಗಳಲ್ಲಿ ಹುಟ್ಟಬಹುದು. ಅದು ಅಲ್ಲದೆ ಕರ್ಮಗಳನ್ನು ನಾಶ ಮಾಡಿ ಅರಿಹಂತ ಸಿದ್ಧ ಪದವಿಯನ್ನು ಪಡೆಯಬಹುದು. ಅದೇ ಕಾರಣದಿಂದ ಮಹಿಳೆಯರು 7ನೆಯ ನರಕದಲ್ಲಿ ಕೂಡ ಹುಟ್ಟುವುದಿಲ್ಲ. ಯಾಕಂದರೆ 7ನೆಯ ನರಕದಲ್ಲಿ ಹೋಗಲು ಯಾವ ರೌದ್ರ ಧ್ಯಾನ ಮತ್ತು ಪಾಪಾಚರಣೆ ಮಾಡುವುದಿದೆ ಆ ಪಾಪಾಚರಣೆ ಪುರುಷರು ಮಾಡಬಹುದು, ಮಹಿಳೆಯರು ಯಾವಾಗಲೂ ಅಂತಹ ಪಾಪಾಚರಣೆ ಮಾಡುವುದಕ್ಕೆ ಸಾಧ್ಯ ಆಗುವುದಿಲ್ಲ. ಶರೀರ ಶಕ್ತಿ ಸಂವಹನ ಇಲ್ಲದೆ ಇರುವುದರಿಂದ, ಉತ್ಕೃಷ್ಟ ಸಂವಹನ ಇಲ್ಲದೆ ಇರುವುದರಿಂದ 7ನೆಯ ನರಕದಲ್ಲಿ ಹುಟ್ಟುವುದಿಲ್ಲ. ಈಗ ಮುಂದಿನ ಪ್ರಶ್ನೆ ಅಂದರೆ ನರಕದಲ್ಲಿ ಸಮ್ಯಕ್ತ್ವ ಉಂಟಾಗಬಹುದು ಇಲ್ವಾ? ಖಂಡಿತವಾಗಿ ಉಂಟಾಗಬಹುದು. 7 ನರಕದಲ್ಲಿ ಸಮ್ಯಕ್ ದರ್ಶನ ಪಡೆಯಬಹುದು. ಅದರಲ್ಲಿ ವೇದನಾನುಭವ, ಜಾತಿ ಸ್ಮರಣ ಮತ್ತು ಧರ್ಮೋಪದೇಶ 3 ಕಾರಣಗಳ ವ್ಯಾಖ್ಯಾನ ಷಟ್ಖಂಡಾಗಮದ 6ನೆಯ ಪುಸ್ತಕದಲ್ಲಿ ವೀರಸೇನಾಚಾರ್ಯರು ಮಾಡಿದ್ದಾರೆ. ಅವರು ಹೇಳುತ್ತಾರೆ, 3ನೆಯ ನರಕವರೆಗೆ ಧರ್ಮೋಪದೇಶದಿಂದ ಸಮ್ಯಕ್ತ್ವ ಉಂಟಾಗಬಹುದು. ದೇವರು ಬಂದು 3ನೆಯ ನರಕವರೆಗೆ ಹೋಗಿ ಉಪದೇಶವನ್ನು ಕೊಟ್ಟು ಸಮ್ಯಕ್ತ್ವವನ್ನು ಉಂಟು ಮಾಡಬಹುದು. ಅದು ಅಲ್ಲದೆ ಜಾತಿ ಸ್ಮರಣ, ಪೂರ್ವಭವದ ಜಾತಿ ಸ್ಮರಣದಿಂದ ಮತ್ತು ನರಕದಲ್ಲಿ ಇರುವ ವೇದನಾ, ಆ ವೇದನೆಯ ನಿಮಿತ್ತದಿಂದ ಕೂಡ ಕೆಲವು ನರಕಗಳಲ್ಲಿ ಸಮ್ಯಕ್ ದರ್ಶನ ಉಂಟಾಗುತ್ತದೆ. ಸಮ್ಯಕ್ ದೃಷ್ಟಿ ಜೀವಿಗಳು 7 ನರಕದಲ್ಲಿ ಇರುತ್ತಾರೆ. ಓ ಸ್ವಾಮಿ, ನಮೋಸ್ತು ನಮೋಸ್ತು ನಮೋಸ್ತು. ಹಿಂಸೆ ಮಾಡುವುದು, ಹಿಂಸೆಯ ಸಂಕಲ್ಪ ಮಾಡುವುದು ಯಾವುದು ಹೆಚ್ಚು ಪಾಪಕ್ಕೆ ಕಾರಣವಾಗುತ್ತದೆ? ಭೋಶ್ರಾವಿಕೆ ಇದರ ಬಗ್ಗೆ ಈಗಲೇ ಹೇಳಿದ್ದೇನೆ. ಹಿಂಸೆಯ ಸಂಕಲ್ಪದಿಂದ ಯಾವ ಪಾಪ ಉಂಟಾಗುತ್ತದೆ, ಹಿಂಸಾ ಆಗುವುದರಿಂದ ಅದು ಪಾಪ ಉಂಟಾಗುವುದಿಲ್ಲ. ಹಿಂಸಾ ಆಗುವುದು ಅದು ಆರಂಭ, ಹಿಂಸಾ ಮಾಡುವುದು ಅದು ಸಂಕಲ್ಪ. ಸಂಕಲ್ಪದಿಂದ ಹೆಚ್ಚಾಗಿ ಪಾಪ ಉಂಟಾಗುತ್ತದೆ. ಒಂದು ಉದಾಹರಣೆ ನಮ್ಮ ಸೋಮದೇವಾಚಾರ್ಯರು ಯಶಸ್ತಿಲಕ್ ಗ್ರಂಥದಲ್ಲಿ ಹೇಳಿದ್ದಾರೆ, ನಿಮಗೆ ಕ್ಲಿಯರ್ ಆಗುತ್ತದೆ. ಒಬ್ಬ ರೈತನು ಪೂರ್ತಿ ದಿವಸ ತೋಟ ಕೆಲಸ ಮಾಡುತ್ತಾನೆ. क्या बोलते हैं? ಹೊಲ ಕೆಲಸ ಮಾಡುತ್ತಾನೆ ಪೂರ್ತಿ ದಿವಸ. वो नगर चलाते हैं. हाँ, सबको समझ में आ गया. पूरे दिन ಕಿಸಾನ್ काम करता है ಪೂರ್ತಿ ದಿವಸ. ಅದರಲ್ಲಿ ಅಸಂಖ್ಯ ಜೀವಿಗಳ ಹಿಂಸೆವಾಗುತ್ತದೆ. ಮತ್ತು ಒಬ್ಬ ಮೀನುಗಾರ ನದಿಯ ದಡದಲ್ಲಿ ಕುತ್ಕೊಂಡು ನೆಟ್ ಜಾಲ್ ಹೋತಾನೆ ನಾ ಬಲೆ ಹಾಕುತ್ತಾನೆ ಮತ್ತು ಪೂರ್ತಿ ದಿವಸ ವೇಟ್ ಮಾಡುತ್ತಾನೆ. ಒಂದು ಕೂಡ ಮೀನು ಅದರಲ್ಲಿ ಬರುವುದಿಲ್ಲ. ಇದರಲ್ಲಿ ಯಾರಿಗೆ ಎಷ್ಟು ಪಾಪ ಉಂಟಾಗಿದೆ ಅಂತ ಪ್ರಶ್ನೆ ಬಂದಿದ ನಂತರ ಸೋಮದೇವಾಚಾರ್ಯರು ಹೇಳುತ್ತಾರೆ, ಇವನು ಸಂಕಲ್ಪ ಮಾಡಿದ್ದಾನೆ ಮೀನುಗಳಿಗೆ ಕೊಲ್ಲುವುದ ಸಂಕಲ್ಪ ಇರುವುದರಿಂದ ಮೀನುಗಾರಿಗೆ ಒಂದು ಕೂಡ ಮೀನು ಸಿಗಲಿಲ್ಲ, ಒಂದು ಮೀನು ಹಿಂಸೆ ಆಗಲಿಲ್ಲ. ಆದರೂ ಸಹ ಅವನಿಗೆ ಸಂಕಲ್ಪದಿಂದನೇ ಎಷ್ಟು ಪಾಪ ಅವನಿಗೆ ಆಗುತ್ತದೆ. ಅದರ 100% ಪಾಪ ಕೂಡ ರೈತನಿಗೆ ಬರುವುದಿಲ್ಲ. समझ में आई बात? एक किसान के लिए जितना पाप हुआ उससे 1000 गुना ज़्यादा संकल्प हिंसा करने वाले मछुआरे के लिए, मीनुगार के लिए पाप होता है. ಸಂಕಲ್ಪ ಹಿಂಸಾ ದೊಡ್ಡ ಪಾಪ ಇದೆ. ನಾನು ಹಿಂಸೆ ಮಾಡುತ್ತೇನೆ, ನಾನು ನೋವು ಕೊಡುತ್ತೇನೆ. ಯಾರಿಗೆ ಕೊಡಬಹುದು? ನೋವು ಕೊಡುವ ಸಂಕಲ್ಪ ಮಾಡುವುದು ಕೂಡ ಸಂಕಲ್ಪ ಹಿಂಸಾ ಇದೆ. ಭೋ ಸ್ವಾಮಿ, ನಮೋಸ್ತು ನಮೋಸ್ತು ನಮೋಸ್ತು. ನೋ ಕರ್ಮಗಳು ಎಂದರೇನು? ಕರ್ಮಗಳಿಗೂ ನೋ ಕರ್ಮಗಳಿಗೂ ಏನು ವ್ಯತ್ಯಾಸ? ನಮೋಸ್ತು ನಮೋಸ್ತು ನಮೋಸ್ತು. ಗೋಮಠ ಸಾರ್ ಕರ್ಮಕಾಂಡದಲ್ಲಿ ನೇಮಿ ಚಂದ್ರಾಚಾರ್ಯರು ಬಹಳ ಸುಂದರವಾಗಿ ಇದರ ಬಗ್ಗೆ ವ್ಯಾಖ್ಯಾನ ಮಾಡಿದ್ದಾರೆ. ಅದರಲ್ಲಿ ನೋ ಕರ್ಮ ಅಂದರೆ ಯಾವ ನಿಮಿತ್ತದಿಂದ ಕರ್ಮಗಳು ಬರುತ್ತವೆ, ಯಾವ ನಿಮಿತ್ತದಿಂದ ಕರ್ಮಗಳು ಬರುತ್ತವೆ, ಕರ್ಮಗಳ ಆಶ್ರವ ಬಂಧವಾಗುತ್ತದೆ, ಅದನ್ನು ನೋ ಕರ್ಮ ಎಂದು ಹೇಳಿದ್ದಾರೆ. ಫಾರ್ ಎಕ್ಸಾಂಪಲ್, ಹಾಸಿಗೆಯನ್ನು ನೋಡಿದರೆ ಮಲಗುವ ಭಾವನೆ ಉಂಟಾಗುತ್ತದೆ. जब तक आपके सामने बेड नहीं होगा, अच्छा डनलप का गद्दा है, डनलप का हासिगे,
ಅದನ್ನು ನೋಡಿದರೆ ತಕ್ಷಣ ಒಂದು ಸತಿ ನಮಗೆ ಮಲಗುವ ಭಾವನೆ ಉಂಟಾಗುತ್ತದೆ. ಆತಿ ಹೇನ ತೋ ಆಪ್ ಉಸ್ ಪೆ ಸೋ ಜಾತೆ ಹೋ, ದರ್ಶನಾವರಣ ಕರ್ಮದ ಬಂಧವಾಗುತ್ತದೆ. ಫಾರ್ ಎಕ್ಸಾಂಪಲ್, ಊಟದ ತಟ್ಟೆ ನೋಡಿದರೆ ಊಟ ಮಾಡುವ ಭಾವನೆ ಉಂಟಾಗುತ್ತದೆ. ಊಟದ ತೊಟ್ಟೆ ನೋಡಿದರೆ ತಕ್ಷಣ ನಾನು ಕೂಡ ತಿನ್ನುತ್ತೇನೆ, ಎಷ್ಟು ಚೆನ್ನಾಗಿದೆ, ಎಷ್ಟು ಸಿಹಿ ಇದೆ, ಎಷ್ಟು ಟೇಸ್ಟಿ ಇದೆ, ಅದನ್ನು ನೋಡಿ ಸ್ಮೇಲ್ ಬಂದರೆ ತಕ್ಷಣ ನಮಗೆ ತಿನ್ನುವ ಭಾವನೆ ಆಗುತ್ತದೆ. ಅಸಾತ ಕರ್ಮದ ಬಂಧವಾಗುತ್ತದೆ. ಅದರಲ್ಲಿ ಈ ಊಟದ ತಟ್ಟೆ ನೋಕರ್ಮವಾಗಿದೆ. ಆ ಹಾಸಿಗೆ ದರ್ಶನಾವಕರ್ಮದಲ್ಲಿ ನೋಕರ್ಮವಾಗಿದೆ. ಇದೇ ಪ್ರಕಾರ ಬಿಸ್ಲರಿ ವಾಟರ್ ನೋಡಿ ಕುಡಿಯುವ ಭಾವನೆ ಆಗುತ್ತದೆ, ಅದು ನೋಕರ್ಮವಾಗಿದೆ. ಮಹಿಳೆಯರಿಗೆ ನೋಡಿ ಕಾಮವಾಸನ ಜೀವಿಗಳಿಗೆ ಕಾಮವಾಸನೆ ಉಂಟಾಗುತ್ತದೆ, ಅದು ಅವರಿಗೆ ನೋಕರ್ಮವಾಗಿದೆ. ಆದರೆ ಈ ಎಲ್ಲ ಮಾತುಗಳನ್ನು ಮುನಿಗಳು ಕೂಡ ನೋಡುತ್ತಾರೆ. ಬಿಸಿಲಲ್ಲಿ ವಾಟರ್ ನಾವು ದಿನ ನೋಡ್ತೀವಿ, ಊಟದ ತಟ್ಟೆ, ಊಟದ ಸ್ಮೇಲ ದಿನ ಬರುತ್ತದೆ. ಸಾಂಗ್ಸ್ ನಾವು ಯಾವಾಗಲೂ ಕೇಳ್ತಾ ಇರುತ್ತೇವೆ, ಹೋಗುವಾಗ ಸಾಂಗ್ಸ್ ಎಲ್ಲ ನಡೆಯುತ್ತವೆ, ಫಿಲ್ಮಿ ಸಾಂಗ್ ಇರುತ್ತವೆ, ಮುನಿಗಳ ಕಿವಿನಲ್ಲಿ ಹೋಗುತ್ತವೆ. ಆದರೂ ಸಹ ಮುನಿಗಳು ಯತ್ನಾಚಾರದಲ್ಲಿ ಇರುವುದರಿಂದ, ಅಪ್ರಮತ್ತ ಇರುವುದರಿಂದ ಅವರಿಗೆ ಕರ್ಮ ಆಶ್ರವ ಬಂಧ ಆಗುವುದಿಲ್ಲ. ಆದರೆ ಪ್ರಮತ್ತ ಜೀವಿಗಳಿಗೆ ಆ ಎಲ್ಲ ಮಾತುಗಳಿಂದ ಕರ್ಮಾಶ್ರವವಾಗುತ್ತದೆ. ಅದಕ್ಕೆ ಆ ಎಲ್ಲ ವಸ್ತುಗಳನ್ನು ನೋ ಕರ್ಮ ಎಂದು ಹೇಳಲಾಗಿದೆ. ಹೇ ಭಗವಾನ್, ಅರ್ಹಂತರು, ಸಿದ್ಧರು, ಆಚಾರ್ಯರು, ಉಪಾಧ್ಯಾಯರು, ಸರುಸದ 5 ಜನ ಪರಮೇಷ್ಠಿಗಳು. ಸ್ತ್ರೀಯರು ಆಚಾರ್ಯರು, ಉಪಾಧ್ಯಾಯ, ಸರುಸಾದಿಗಳಿಗೆ ಆಹಾರ ಕೊಡ್ತಾರೆ. ಅಲ್ಲಿ ಶುದ್ಧ ಅಂತ ಹೇಳ್ತಾರೆ ಅವರಿಗೆ. ಅಂದರೆ ಅರ್ಹಂತ ಭಗವಾನ್ಗೆ ಅಭಿಷೇಕ ಮಾಡುವಾಗ ಅಶುದ್ಧ ಅಂತ ಹೇಳ್ತಾರೆ, ಸ್ತ್ರೀ ಅಭಿಷೇಕ ಮಾಡೋದು ಬೇಡ ಅಂತ ಹೇಳ್ತಾ ಇದ್ದಾರೆ. ಇದು ಯಾವ ನ್ಯಾಯ? ಇದು ಸರಿಯಾಗಿ ನೀವು ತಿಳಿಸಿ ಹೇಳ್ಬೇಕು. ಇದು ಜನ ಹೇಳುತ್ತಾರೆ, ಇದು ಸಾಮಾನ್ಯ ಜನರ ಮಾತು ಇದೆ. ಇದು ಜಿನವಾಣಿ ಅಲ್ಲ. ನಮ್ಮ ಮಹಾಪುರಾಣ ಗ್ರಂಥದಲ್ಲಿ, ಹರಿವಂಶ ಪುರಾಣ ಗ್ರಂಥದಲ್ಲಿ, ಪದ್ಮಪುರಾಣ ಗ್ರಂಥಗಳಲ್ಲಿ, ಹಲವಾರು ಗ್ರಂಥಗಳಲ್ಲಿ ಮಹಿಳೆಯರಿಗೆ ಪುರುಷರ ಸಮಾನ ಅಭಿಷೇಕ ಮತ್ತು ಪೂಜಾ ಮಾಡುವ ಅಧಿಕಾರವನ್ನು ಆಚಾರ್ಯರು ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದೇ ಪ್ರಕಾರ ಸಂದೇಹ ಇಲ್ಲ. ಮನಶುದ್ಧಿ, ವಚನಶುದ್ಧಿ, ಕಾಯಶುದ್ಧಿ, ವಸ್ತ್ರಶುದ್ಧಿ ಇದ್ದರೆ ಯಾವ ಪ್ರಕಾರ ಪುರುಷರು ಜಿನೇಂದ್ರರ ಚರಣ ಸ್ಪರ್ಶ ಮಾಡಬಹುದು, ಅಭಿಷೇಕ ಮಾಡಬಹುದು, ಅದೇ ಪ್ರಕಾರ ಮಹಿಳೆಯರು ಕೂಡ ಜಿನೇಂದ್ರ ಭಗವಂತರ ಚರಣ ಸ್ಪರ್ಶ ಮತ್ತು ಅಭಿಷೇಕ ಮಾಡಬಹುದು. ಜೈನ ಧರ್ಮದಲ್ಲಿ ಜೆಂಡರ್ ಡಿಸ್ಕ್ರಿಮಿನೇಷನ್ ಇಲ್ಲ, ಸಮಾನ ಅಧಿಕಾರ ಮಹಿಳೆಯರಿಗೆ ಇದೆ. ಹಲವಾರು ಗ್ರಂಥಗಳು ಇವೆ ಮತ್ತು ಹಲವಾರು ಲಾಜಿಕ್ಸ್ ಇದರಲ್ಲಿ ಇದೆ. ಆದರೆ ಸಂಕ್ಷಿಪ್ತವಾಗಿ ಈ ಮಾತು ಹೇಳುತ್ತೇನೆ, ಯಾವುದೇ ಪ್ರಕಾರ ದೋಷ ಇಲ್ಲ. ಹೇ ಭಗವಾನ್, ನಮೋಸ್ತು ನಮೋಸ್ತು ನಮೋಸ್ತು. ಸಮವಸರಣದಲ್ಲಿರುವ ಅಶೋಕ ವೃಕ್ಷಕ್ಕೂ ತೀರ್ಥಂಕರರು ತಪಸ್ಸು ಮಾಡುವಾಗ ಕುಳಿತುಕೊಳ್ಳುವಂಥ ವೃಕ್ಷಕ್ಕೂ ವ್ಯತ್ಯಾಸ ಏನು ಮಹಾರಾಜ್? ಹೇ ಧರ್ಮಬಂಧು ಶ್ರಾವಕರೇ, ನಮ್ಮ ಪ್ರತಿಷ್ಠಾ ಗ್ರಂಥದಲ್ಲಿ ಈ ಮಾತು ಬರುತ್ತದೆ. ಯಾವ ದೀಕ್ಷಾ ವೃಕ್ಷಗಳು ಇದ್ದವು ಅದೇ ಕೇವಲ ಜ್ಞಾನ ವೃಕ್ಷಗಳು ಆಗಿದ್ದವು. जो दीक्षा वृक्ष है वही केवल ज्ञान वृक्ष हो जाता है. फर्क सिर्फ ये है कि दीक्षा वृक्ष वनस्पति कायिक है और केवल ज्ञान वृक्ष पृथ्वी कायिक है. इससे ज़्यादा कोई अंतर नहीं है. ನಮೋಸ್ತು ಮಹಾರಾಜ್, ನಮೋಸ್ತು ಮಹಾರಾಜ್, ನಮೋಸ್ತು. ಪೂಜ್ಯರಾದಂತಹ ಮಾನತುಂಗಾಚಾರ್ಯರು, ಸಮಂತಭದ್ರಾಚಾರ್ಯರು, ಪೂಜ್ಯಪಾದಾಚಾರ್ಯರು ಮುಂತಾದ ಆಚಾರ್ಯರುಗಳು ತಮ್ಮ ಕಠಿಣ ಜೀವನದ ಸಂದರ್ಭದಲ್ಲಿ ಜಿನೇಶ್ವರರ ಸ್ತುತಿಯನ್ನು ಮಾಡಿ ಆ ಕಷ್ಟ ಪರಿಹಾರ ಮಾಡಿದರು. ಆ ಕಷ್ಟ ಪರಿಹಾರ ಆಗಲಿಕ್ಕೆ ಆ ಜಿನೇಶ್ವರರು ಕಾರಣವ ಇಲ್ಲ ಜಿನ ಶಾಸನ ದೇವತೆಗಳು ಕಾರಣನ? ನಮೋಸ್ತು. ಭೋಶ್ರಾವಿಕೆ, ನೀವು ಮಹಿಳಾ ಒಕ್ಕೂಟದ ಅಧ್ಯಕ್ಷ ಆಗಿದ್ದೀರಾ, ನಿಮಗೆ ಈ ಮಾತು ಗೊತ್ತಿರಬೇಕು. ನಮ್ಮ ಎಲ್ಲ ತೀರ್ಥಂಕರರು ಅರಿಹಂತ ಪದವಿಯನ್ನು ಪಡೆದು ಆಮೇಲೆ 4ನೆಯ ಶುಕ್ಲ ಧ್ಯಾನದಿಂದ ಎಲ್ಲ ಅಘಾತಿ ಕರ್ಮಗಳನ್ನು ಕ್ಷಯ ಮಾಡಿ ಸಿದ್ಧ ಲೋಕದಲ್ಲಿ ವಿರಾಜಮಾನ ಆಗಿದ್ದಾರೆ. ಆದಿನಾಥ ತೀರ್ಥಂಕರರು ಈಗ ಎಲ್ಲಿ ಇದ್ದಾರೆ?
ಸಿದ್ಧಲೋಕದಲ್ಲಿ, 24 ತೀರ್ಥಂಕರರು ಸಿದ್ಧಲೋಕದಲ್ಲಿ. ನಾವು ಯಾವಾಗ ಅವರ ಭಕ್ತಿ ಪೂಜೆ ಸ್ತುತಿ ಮಾಡುತ್ತೇವೆ, ಅವರು ಕೆಳಗಡೆ ಬರುವುದಿಲ್ಲ. ಅವರು ಇಲ್ಲಿ ಬಂದು ಯಾವುದೇ ಪ್ರಕಾರ ಚಮತ್ಕಾರ ಮಾಡುವುದಿಲ್ಲ. ಭಗವಂತರ ಸ್ತುತಿ ಮಾಡುವುದು ಇದು ಒಂದು ದೊಡ್ಡವಾದ ನಿಮಿತ್ತ ಇದೆ. ಆದರೆ ಅದರಲ್ಲಿ ಯಾವ ಅತಿಶಯಗಳು ಇವೆ, ಚಮತ್ಕಾರಗಳು ಇವೆ, ಅದು ಎಲ್ಲ ಜಿನಶಾಸನ ದೇವಿ ದೇವತೆಗಳೇ ಮಾಡುತ್ತಾರೆ. ಅವರು ಬಂದು ಅದು ಎಲ್ಲ ಚಮತ್ಕಾರವನ್ನು ತೋರಿಸುತ್ತಾರೆ. ಮಾನತುಂಗಾಚಾರ್ಯರು 48 क्या बोलते ताले 48 ಬೀಗು ಅರೆ ತಾಲೆ ಲಾಕ್ 48 ಬೀಗೆಗಳು ಇದ್ದವು. ಆ ಎಲ್ಲ ಬೀಗೆಗಳನ್ನು ಓಪನ್ ಮಾಡುವುದು ಕೆಲಸ ತೀರ್ಥಂಕರರು ಬಂದು ಮಾಡಿಲ್ಲ. ಚಕ್ರೇಶ್ವರಿ ದೇವಿ ಜಿನಶಾಸನ ದೇವಿ ಬಂದಿದ್ದು ಮತ್ತು ಅವರೇ ಈ ಕೆಲಸ ಮಾಡಿದರು. ಅತಿಶಯಗಳು ಚಮತ್ಕಾರಗಳು ಎಲ್ಲ ಜಿನಶಾಸನ ದೇವಿ ದೇವತೆಗಳೇ ಮಾಡುತ್ತಾರೆ. ನಮಸ್ತು ಮಹಾರಾಜಿ, ನಮಸ್ತು ನಮಸ್ತು ನಮಸ್ತು. ಭರತ ಚಕ್ರವರ್ತಿ ಭವಿಷ್ಯತ್ ಕಾಲದ ಕುರಿತು ಅನೇಕ ಕನಸುಗಳನ್ನು ಕೆಟ್ಟ ಕನಸುಗಳನ್ನು ಕಂಡನೆಂದು ನಾವು ತಿಳಿದಿದ್ದೇವೆ. ಅದು ನಿಜವೇ ಮತ್ತು ಆ ಕನಸುಗಳು ನಿಜವಾಗುವುದೇ? ಭೋಶ್ರಾವಿಕೆ 16 ಸ್ವಪ್ನಗಳು ಮಾತ್ರ ತೀರ್ಥಂಕರರ ಜನನಿ ನೋಡುತ್ತಾಳೆ. ಆದರೆ ಈ ಹುಂಡಾವ್ ಸರ್ಪಿಣಿ ಕಾಲದಲ್ಲಿ ಇಬ್ಬರು ಮಹಾಪುರುಷರು ಈ 16 ಸ್ವಪ್ನಗಳನ್ನು ನೋಡಿದರು. ಸ್ವಪ್ನಗಳು ಕೆಟ್ಟದವು ಇದ್ದವು. 4ನೆಯ ಕಾಲದ ಆರಂಭದಲ್ಲಿ ಭರತ ಚಕ್ರವರ್ತಿಯವರು 16 ಸ್ವಪ್ನಗಳನ್ನು ನೋಡಿದರು. ಆ ಎಲ್ಲ 16 ಸ್ವಪ್ನಗಳು ಬರುವ ಪಂಚಮ ಕಾಲದ ಏನು ಸ್ವರೂಪ ಇರುತ್ತದೆ ಅದನ್ನು ತೋರಿಸುವ ಆ ಎಲ್ಲ 16 ಸ್ವಪ್ನಗಳು ಇದ್ದವು. 5ನೆಯ ಕಾಲದ ಪ್ರಾರಂಭದಲ್ಲಿ ಹೇಳಬಹುದು, ಅಂತಿಮ ಮುಕುಟಬದ್ಧ ಚಂದ್ರಗುಪ್ತ ಅರಸನು ಈ 16 ಸ್ವಪ್ನಗಳನ್ನು ನೋಡಿದನು. ಆ ಸ್ವಪ್ನಗಳ ಎಲ್ಲ ಫಲಗಳು ಭದ್ರಬಾಹು ಮುನಿಗಳು ಹೇಳಿದರು. ಭರತ ಚಕ್ರವರ್ತಿನಿಗೆ ಆದಿನಾಥ ತೀರ್ಥಂಕರರು ಎಲ್ಲ ಸ್ವಪ್ನಗಳ ಫಲಗಳನ್ನು ವರ್ಣಿಸಿದರು. ಮತ್ತು ಚಂದ್ರಗುಪ್ತನ 16 ಸ್ವಪ್ನಗಳ ಫಲಗಳ ವಿವರಣೆ ಭದ್ರಬಾಹು ಮುನಿಗಳು ಶ್ರುತಕೇವಲಿಯರು ಮಾಡಿದರು. ಆ ಎಲ್ಲ ಸ್ವಪ್ನಗಳು ನಿಜವಾಗಿವೆ. ಅದು ಎಲ್ಲ ದೃಶ್ಯ ನಮಗೆ ಈ ಕಾಲದಲ್ಲಿ ಕಾಣ್ತಾ ಇದ್ದಾವೆ. ಭವ್ಯ ಬಂಧುಗಳೇ, ಭವ್ಯಾತ್ಮರಿಂದ ಕೂಡಿದ ಸಮವಸರಣ ಪೂಜೆಯಲ್ಲಿ ಭಗವಂತನ ಶರೀರದಿಂದ ಆಗಾಗ ದಿವ್ಯಧ್ವನಿ ಹೊರಹೊಮ್ಮುತ್ತದೆ. ಬಂಧುಗಳೇ, ನಿಮ್ಮ ಮುಂದಿನ ಸಂದೇಹ ಮತ್ತು ಜಿಜ್ಞಾಸೆಗಳಿಗೆ ಭಗವಂತನ ಸಮವಸರಣ ಮುಂದೆಲ್ಲಿ ಹೋಗುತ್ತದೆಯೋ ಅಲ್ಲಿ ಭಗವಂತನ ದಿವ್ಯಧ್ವನಿ ಹೊರಡುತ್ತದೆ. ಆಗ ನಿಮ್ಮೆಲ್ಲ ಪ್ರಶ್ನೆ ಸಂದೇಹಗಳಿಗೆ ಉತ್ತರ ದೊರೆಯಲಾಗುತ್ತದೆ. ಬಂಧುಗಳೇ, ಮಹಾರಾಜಿ ಒಂದು ಗೊಂದಲ. नमस्ते महाराज जी, नमस्ते महाराज जी, नमस्ते महाराज जी। कोई इम्पोर्टेंट क्वेश्चन है तो पूछ लो जिससे लोगों को जानकारी मिले। ಮಹಾರಾಜ, ಈಗ ನಮ್ಮ ಧರ್ಮದಲ್ಲಿ ತೀರ್ಥಂಕರನ್ನು ಪೂಜೆ ಮಾಡ್ತೇವೆ. ಯಕ್ಷಿಯರ ಬಗ್ಗೆ ಪೂಜೆ ಮಾಡೋದ್ರ ಬಗ್ಗೆ ಸ್ವಲ್ಪ ಗೊಂದಲ ಉಂಟು ಮಹಾರಾಜ. ಅದನ್ನು ಸಮವಶರಣದಲ್ಲಿ ಇವತ್ತು ನಿವಾರಣೆ ಮಾಡಬೇಕು ಅಂತ ಕೇಳ್ಕೊಳ್ತೇನೆ. ಸಮವಶರಣದಲ್ಲಿ ಬಹುತ್ ಬಡಿಯಾ ಕ್ವೆಶ್ಚನ್. ಸಮವಶರಣದಲ್ಲಿ ತೀರ್ಥಂಕರರ ಅಕ್ಕಪಕ್ಕದಲ್ಲಿ ತಿಲೋಯಪಣ್ಣತಿ ಗ್ರಂಥದಲ್ಲಿ 2000 ವರ್ಷ ಹಿಂದೆ ಯತಿವೃಷಭಾಚಾರ್ಯರು ವರ್ಣಿಸಿದ್ದಾರೆ. ತಿಥೈರಾಣಂ ಪಾಸೆ ಚೆಟ್ಟಂತಿ ಎಂದು ಹೇಳಿದ್ದಾರೆ. ಅಂದರೆ ಸಮವಶರಣದಲ್ಲಿ ಗಂಧಕುಟಿದಲ್ಲಿ ತೀರ್ಥಂಕರರು ಎಲ್ಲಿ ವಿರಾಜಮಾನಾಗಿದ್ದಾರೆ ಅದರ ಕೆಳಭಾಗದಲ್ಲಿ 3ನೇಯ ಕಟನಿ, वो कटनी के ऊपर 1 2 3 ये तीसरे कटनी पर, फर्स्ट सेकंड थर्ड, तीसरे क्या बोलते हैं कन्नड़ में, कटनी स्टेप. हाँ, 3ನೇಯ ಮೆಟ್ಟಲದ ಮೇಲೆ ತೀರ್ಥಂಕರರ ಲೆಫ್ಟ್ ಹ್ಯಾಂಡಲ್ಲಿ ಯಕ್ಷಿ ಮತ್ತು ರೈಟ್ ಹ್ಯಾಂಡಲ್ಲಿ ಯಕ್ಷ. ಈ ಸ್ವರೂಪ ನಮ್ಮ ಆಚಾರ್ಯರು ಎಲ್ಲ ಹೇಳಿದ್ದಾರೆ, ವರ್ಣಿಸಿದ್ದಾರೆ, ಇದರಲ್ಲಿ ಸಂದೇಹ ಇಲ್ಲ. ಆದರೆ ತೀರ್ಥಂಕರರ ಪರಿಕರದಲ್ಲಿ ಇರುವುದರಿಂದ, ಮಂಗಲ ದ್ರವ್ಯದ ಸನ್ನಿಧಾನದಲ್ಲಿ ಬರುವುದರಿಂದ ಈ ಯಕ್ಷಿಯರು ಕೂಡ ಪೂಜ್ಯ ಆಗುತ್ತಾರೆ. ಒಂದೇ ಉದಾಹರಣೆ ಕೊಡುತ್ತೇನೆ. ನಮ್ಮ ಎಲ್ಲ ಬಸರಿಗಳು ನೋಡಿ, ಬಸರಿಗಳು ನವದೇವತೆಯಲ್ಲಿ 9ನೇಯ ದೇವತಾ ಜಿನ ಚೈತ್ಯಾಲಯ ಎಂದು ಹೇಳಿದ್ದಾರೆ. ಜಿನ ಚೈತ್ಯಾಲಯ ಪೂಜ್ಯ ಹೇಗೆ ಆಗಿದೆ?
ಜಿನ ಚೈತ್ಯಾಲಯ ಗೋಡೆಗಳು ಇವೆ, ಬರೀ ಕಲ್ಲಿನ ಗೋಡೆಗಳು ಇವೆ, ಮಣ್ಣಿನ ಗೋಡೆಗಳು ಇವೆ, ಇಟ್ಟಿಗೆಯ ಗೋಡೆಗಳು ಇವೆ. ಆದರೂ ಸಹ ಜಿನ ಬಸದಿ ಜಿನ ಮಂದಿರ ದೇವತಾ ಆಗಿದೆ. ನಾವು ಬಿಂಬದ ಪೂಜೆ ಬೇರೆ ಮತ್ತು ಬಸದಿಗಳ ಪೂಜೆ ಬೇರೆ ಮಾಡುತ್ತೇವೆ. ಯಾಕೆ? ಈ ಬಸದಿ ಪೂಜೆ ಹೇಗೆ ಆಗಿದೆ? ಬಸದಿ ಭಗವಾನ್ ಇದೆ? ಇಲ್ಲ. ಬಸದಿ ಮುನಿಗಳು ಇದೆ? ಇಲ್ಲ. ಬಸದಿದಲ್ಲಿ ರತ್ನತ್ರಯ ಇದೆ? ಇಲ್ಲ. ಗೋಡೆಗಳು ಇವೆ. ಪೃಥ್ವಿಕಾಯಿಕ್ ಜೀವಿದೆ, ಅದರಲ್ಲಿ ಗುಣಗಳು ಇಲ್ಲ, ರತ್ನತ್ರಯ ಇಲ್ಲ, ಸಂಯಮ ಇಲ್ಲ. ಆದರೂ ಸಹ ತೀರ್ಥಂಕರರ ಸಾನ್ನಿಧ್ಯವನ್ನು ಪಡೆದು ಬಸದಿ ಪೂಜ್ಯವಾಗುತ್ತದೆ. ಎಲ್ಲರೂ ಮೂರು ಲೋಕದಲ್ಲಿ ಇರುವ ಬಸದಿಗಳ ಪೂಜೆ ಮಾಡುತ್ತಾರೆ. ಅದೇ ಪ್ರಕಾರ ಸಾನ್ನಿಧ್ಯದಿಂದ ಯಕ್ಷಿಯರು ಕೂಡ ಪವಿತ್ರ ಆಗಿದ್ದಾವೆ, ಮಂಗಲ ಆಗಿದ್ದಾವೆ, ಪೂಜ್ಯ ಆಗಿದ್ದಾವೆ. ಜಿನಶಾಸನ ದೇವಿ ದೇವತೆಗಳ ಪೂಜೆಯಲ್ಲಿ ಯಾವಾಗಲೂ ಯಾವುದೇ ಪ್ರಕಾರ ಸಂದೇಹವನ್ನು ನಾವು ಇಟ್ಕೊಳ್ಳಬಾರದು. ಅದು ಕೂಡ ಸಮೀಚೀನವಾದ ಪರಂಪರೆ ಇದೆ. ನಮಸ್ತೆ ಮಹಾರಾಜ. ನಮಸ್ತೆ ನಮಸ್ತೆ. ಸ್ವಾಮಿ ನಮೋಸ್ತು ನಮೋಸ್ತು ನಮೋಸ್ತು. ಶ್ರಾವಕರು ಮುನಿಗಳಿಗೆ ನಮೋಸ್ತು ಮಾಡುವಾಗ ಅವರ ಪಾದಸ್ಪರ್ಶ ಮಾಡಬಹುದೇ? ನಮೋಸ್ತು ಮಹಾರಾಜ್. ನಮೋಸ್ತು ನಮೋಸ್ತು. ಪ್ರಶ್ನೆ ಕ್ಯಾ ಹೈ? ನಮೋಸ್ತು ಮಾಡುವಾಗ ಮುನಿಗಳ ಪಾದಸ್ಪರ್ಶ ಮಾಡಬಹುದೇ? ಶ್ರಾವಕರು. ಶ್ರಾವಕ ಅಂದ್ರೆ ಯಾರು? ಶ್ರಾವಕ ಶ್ರಾವಕಿಯರು. ಅದು ಸಿರೆ ಸಿರೆ ಪೂछो ना, ಮಹಿಳಾಯೇ ಸ್ಪರ್ಶ कर सकती है क्या? ನೇರವಾಗಿ ಕೇಳಬೇಕು. ಪುರುಷರು ಸ್ಪರ್ಶ ಮಾಡುತ್ತಾರೆ, ಮಹಿಳೆಯರು ಗುರುಗಳ ಪಾದ ಸ್ಪರ್ಶ ಮಾಡಬಹುದು ಇಲ್ವಾ? ಮತ್ತು ಪುರುಷರು ಆರಿಕಾ ಮಾತಾಜಿ ಅವರ ಪಾದ ಸ್ಪರ್ಶ ಮಾಡಬಹುದೇ ಇಲ್ವಾ? ಇದು ಪ್ರಶ್ನೆ ಇದೆ. ಕರೆಕ್ಟ್ ಹೇನಾ? ಇದು ಅಂತಿಮ ಪ್ರಶ್ನೆ ಇದೆ. ಈಗ ಮುಂದೆ ಯಾವುದೇ ಪ್ರಶ್ನೆ ಇರಲ್ಲ. तो आचार्य कहते हैं, सुनिए, ಎಲ್ಲರೂ ಕೇಳಿ. ಈಗಲೇ ಹಿಂಸಾ ಅಹಿಂಸೆ ಅನೇಕಾಂತದಲ್ಲಿ ಒಂದು ಮಾತು ಹೇಳಿದ್ದೇನೆ, ಅಭಿಪ್ರಾಯ. ಮನಸ್ಸಿನ ಅಭಿಪ್ರಾಯ, ಮನಸ್ಸಿನ ಸಂಕಲ್ಪ, ಮನಸ್ಸಿನಲ್ಲಿ ಯಾವ ಮಾತು ಇದೆ ಅದನ್ನು ಉದ್ದೇಶ ಎಂದು ಹೇಳಿದ್ದಾರೆ. ವೀರ ಸೇನಾಚಾರ್ಯರು ಧವಲಾದಲ್ಲಿ ಹೇಳುತ್ತಾರೆ, ಜಹಾ ಉದ್ದೇಶೋ ತಹಾ ನಿರ್ದೇಶೋ. ಯಾವ ಪ್ರಕಾರ ಉದ್ದೇಶ ಇರುತ್ತದೆ ಅದೇ ಪ್ರಕಾರ ಪುಣ್ಯ ಪಾಪದ ಬಂಧವಾಗುತ್ತದೆ. ಮುನಿಗಳ ಪಾದ ಸ್ಪರ್ಶ ಮಾಡುವುದರಿಂದ ಪಾಪ ಬಂಧವಾಗಬಹುದು ಅಥವಾ ಪುಣ್ಯ ಬಂಧವಾಗಬಹುದು. ಯಾವ ಕರ್ಮದ ಬಂಧವಾಗಬಹುದು? ಸಂಕಲ್ಪ, ಅಭಿಪ್ರಾಯ, ಮನಸ್ಸಿನಲ್ಲಿ ಯಾವ ನಿಮ್ಮದು ಉದ್ದೇಶ ಇದೆ. ಈಗ ನೀವು ಎಲ್ಲರೂ ತಿಳಿಯಿರಿ, ಎಲ್ಲರೂ ಯೋಚನೆ ಮಾಡಿ. ಮುನಿಗಳ ಪಾದ ಸ್ಪರ್ಶ ಮಾಡುವಾಗ ಪುರುಷರು ಇರಲಿ ಮಹಿಳೆಯರು ಇರಲಿ, ಮನಸ್ಸಿನಲ್ಲಿ ಏನಿರುತ್ತದೆ ಅಮ್ಮ? ಭಕ್ತಿ ಇರುತ್ತದೆ ಅಥವಾ ವಿಕಾರಗಳು ಇರುತ್ತವೆ? ಏನಿರುತ್ತದೆ? ಸ್ವಲ್ಪ ಯೋಚನೆ ಮಾಡಿ. ಮುನಿಗಳು ವಿರಾಜಮಾನ ಆಗಿದ್ದಾರೆ, ಮಹಿಳೆಯರು ಹೋಗಿ ಯಾವ ಪ್ರಕಾರ ಪುರುಷರು ಪಾದ ಸ್ಪರ್ಶ ಮಾಡ್ತಾ ಇದ್ದಾರೆ ಅದೇ ಪ್ರಕಾರ ಮಹಿಳೆಯರು ಪಾದ ಸ್ಪರ್ಶ ಮಾಡ್ತಾ ಇದ್ದಾರೆ. ಪಾದ ಸ್ಪರ್ಶ ಮಾಡುವಾಗ ಮಹಿಳೆಯರ ಮನಸ್ಸಿನಲ್ಲಿ ಯಾವ ಭಾವನೆ ಇರಬಹುದು? ಭಕ್ತಿ ಭಾವನೆ ಇರಬಹುದು ಅಥವಾ ಕಾಮವಾಸನೆ ಇರಬಹುದು? ಹೇಳಿ, ಎಲ್ಲರೂ ಹೇಳಿ. ಯಾವ ಭಾವನೆ ಇರಬಹುದು? ಭಕ್ತಿ ಭಾವನೆಯನ್ನು ಬಿಟ್ಟು ಬೇರೆ ಏನು ಭಾವನೆ ಇರಬಹುದು? ತಂದೆಯ ಪಾದ ಸ್ಪರ್ಶ ಮಾಡುವಾಗ ಮಹಿಳೆಯರ ಮನಸ್ಸಿನಲ್ಲಿ ಯಾವ ಭಾವನೆ ಇರಬಹುದು? ಹೇಳಿ. ಆದರ ಭಾವನೆ ಇರುತ್ತದೆ, ತಂದೆಯ ಬಗ್ಗೆ ಒಂದು ಆದರ ಭಾವನೆ. ಅದೇ ಪ್ರಕಾರ ಗುರುಗಳ ಪಾದ ಸ್ಪರ್ಶ ಮಾಡುವಾಗ ಎಲ್ಲ ಮಹಿಳೆಯರಲ್ಲಿ ಭಕ್ತಿ ಭಾವನೆ ಇದ್ದರೆ ಪುಣ್ಯ ಬಂಧವಾಗುತ್ತದೆ, ಅದರಲ್ಲಿ ಯಾವುದೇ ಪ್ರಕಾರ ದೋಷ ಉಂಟಾಗುವುದಿಲ್ಲ. ಇದು ಕೂಡ ನಮ್ಮ ಜೈನ ಧರ್ಮದ ಸಿದ್ಧಾಂತ ಇದೆ. ಸಿದ್ಧಾಂತ ಯಾಕೆ ಹೇಳ್ತಾ ಇದ್ದೇನೆ? ಪ್ರಮಾಣ ಕೊಡುತ್ತೇನೆ, ಅದರಲ್ಲಿ ನೋಡಿ. ಪದ್ಮ ಪುರಾಣ ಗ್ರಂಥ ಇದೆ, ರಾಮಚಂದ್ರ ಸೀತಾ ಮತ್ತು ಲಕ್ಷ್ಮಣನ ವನವಾಸ ಕಾಲ ಇದೆ, ದಂಡಕಾರಣ್ಯ ಇದೆ. ದಂಡಕಾರಣ್ಯದಲ್ಲಿ ಕುಲಭೂಷಣ ದೇಶಭೂಷಣ ಎಂಬ ಇಬ್ಬರು ಮುನಿಗಳು ಧ್ಯಾನ ಮಾಡ್ತಾ ಇದ್ದಾರೆ. ಅವರ ಪಾದ ಸ್ಪರ್ಶ ಸೀತೆ ಮಾಡುತ್ತಾರೆ. ಬರೀ ಪಾದ ಸ್ಪರ್ಶ ಇಲ್ಲ, ಝರಿಯ ನೀರಿನಿಂದ ಅವರ ಪಾದ ಪ್ರಕ್ಷಾಲನ ಮಾಡುತ್ತಾಳೆ. ಅದು ಅಲ್ಲದೆ ಗಂಧವನ್ನು ತಂದು ಗಂಧದಿಂದ ಆ ಪಾದಕಮಲದ ಲೇಪನೆ ಮಾಡುತ್ತಾಳೆ ಎಂದು ವರ್ಣನೆ ರವಿಶೇಣಾಚಾರ್ಯರು ಪದ್ಮಪುರಾಣ ಗ್ರಂಥದಲ್ಲಿ ಮಾಡಿದ್ದಾರೆ. ತಾವು ಅದರಲ್ಲಿ ಆ ಅಧಿಕಾರವನ್ನು ನೋಡಬಹುದು. ನಾನು ಹೇಳಿದ್ದೇನೆ, ವನವಾಸ ವರ್ಣನೆ, ದಂಡಕಾರಣ್ಯ, ಕುಲಭೂಷಣ ದೇಶಭೂಷಣದ ಕಥೆ ಮೂಲ ಸಂಸ್ಕೃತದಲ್ಲಿ ಮಾತಿದೆ. ಸಂಸ್ಕೃತ ಮತ್ತು ಹಿಂದಿ
ಸಂಸ್ಕೃತ ಮತ್ತು ಕನ್ನಡ ಇದ್ದರೆ ನಿಮಗೆ ಅದು ಸಿಗುತ್ತದೆ. ಕೆಲವರು ವಿದ್ವಾಂಸರು ಸ್ವಲ್ಪ ಅಡ್ಡದಾರಿಯಲ್ಲಿ ಹೋಗುವವರು ಈ ಎಲ್ಲ ಮಾತನ್ನು ಅದರಿಂದ ರಿಮೂವ್ ಮಾಡಿ ಅದನ್ನು ಪಬ್ಲಿಷ್ ಮಾಡುತ್ತಾರೆ. ಆ ಮಾತು ಬೇರೆ. ನಾವು ಮೂಲ ಸಂಸ್ಕೃತದಲ್ಲಿ ನೋಡಿದರೆ ಈ ಮಾತು ಬರುತ್ತದೆ. ಲಾಜಿಕ್ ಕೊಟ್ಟಿದ್ದೇನೆ ಮತ್ತು ನಿಮಗೆ ಶಾಸ್ತ್ರದ ಪ್ರಮಾಣ ಕೊಟ್ಟಿದ್ದೇನೆ. ಮಹಿಳೆಯರು ಭಕ್ತಿ ಭಾವದಿಂದ ಮುನಿಗಳ ಪಾದ ಸ್ಪರ್ಶ ಮಾಡಬಹುದು. ಆದರೆ ಒಂದು ಕಂಡೀಷನ್, ಒಬ್ಬರೇ ಮುನಿಗಳಿದ್ದರೆ ಒಬ್ಬರೇ ಮಹಿಳಾ ಹೋಗಿ ಪಾದ ಸ್ಪರ್ಶ ಮಾಡಬಾರದು. ಇದು ಮೂಲಾಚಾರದಲ್ಲಿ ಬಂದಿರುವ ಮಾತು. एक ही मुनि महाराज है, एक अकेली महिला है, तो उसने जाकर के पाद स्पर्श नहीं करना, दूर रहना. किंतु यदि दो मुनि महाराज है, ಇಬ್ರು ಮುನಿಗಳು ಇದ್ರೆ ಒಬ್ಬರೇ ಮಹಿಳೆ ಇದ್ರೆ ಪಾದ ಸ್ಪರ್ಶ ಮಾಡಬಹುದು. ಅಥವಾ ಒಬ್ಬರೇ ಮುನಿಗಳು ಇದ್ರೆ 2, 3, 4 ಮಹಿಳೆಯರು ಇದ್ರೆ ಪಾದ ಸ್ಪರ್ಶ ಮಾಡಬಹುದು. ಇದು ಒಂದು ವ್ಯವಸ್ಥೆ. ಲೋಕಾಪವಾದ ಆಗಬಾರದು. ಅದಕ್ಕಾಗಿ ಈ ಮಾತನ್ನು ಆಚಾರ್ಯರು ಬರೆದಿದ್ದಾರೆ. ಅದು ಅಲ್ಲದೆ ಯಾವುದೇ ಪ್ರಕಾರ ದೋಷ ಇಲ್ಲ. ಪುರುಷರು ಕೂಡ ಆರಿಕಾ ಮಾತಾಜಿಯವರ ಪಾದ ಸ್ಪರ್ಶ ಮಾಡಬಹುದು. ಇದರಲ್ಲಿ ಜೈನ ಧರ್ಮದ ಪ್ರಕಾರ ಯಾವುದೇ ಪ್ರಕಾರ ದೋಷ ಇಲ್ಲ. ಭಗವಂತನ ಸನ್ನಿಧಿಯಲ್ಲಿ ನಾವೆಲ್ಲ ಇಷ್ಟು ಹೊತ್ತು ಶ್ರದ್ಧೆ ಭಕ್ತಿಯಿಂದ ಪೂಜೆ ಸಲ್ಲಿಸಿದ್ದೇವೆ. ಸಂಸಾರದ ದುಃಖ ದುಮ್ಮಾನಗಳನ್ನು ಮರೆತು ಸಮವಸರಣದಲ್ಲಿ ಒಂದಾಗಿ ಪುನೀತರಾಗಿದ್ದೇವೆ. ಇನ್ನು ಈ ಸಮವಸರಣವು ಇನ್ನೆಲ್ಲಿಗೆ ಹೋಗಲಿದೆಯೋ, ಎಷ್ಟೊಂದು ಜೀವಿಗಳ ನೋವನ್ನು ನಿವಾರಿಸಲಿದೆಯೋ ಬಲ್ಲವರಾರು. ಇಂದು ಇಲ್ಲಿ ಭಗವಂತನ ಶ್ರೀವಿಹಾರದ ದಿವ್ಯೋಪದೇಶ ಕೇಳಿದ ನಾವೆಲ್ಲ ಧನ್ಯರು, ನಾವೇ ಧನ್ಯರು. ಜಬಲೇ ಶಾಂತಿನಾಥ ಸ್ವಾಮಿ ಭಗವಾನ್ ಕಿ, ಜಬಲೇ ಶಾಂತಿನಾಥ ಸ್ವಾಮಿ ಭಗವಾನ್ ಕಿ, ಜಬಲೇ ಶಾಂತಿನಾಥ ಸ್ವಾಮಿ ಭಗವಾನ್ ಕಿ, ಜಬಲೇ ತ್ಯಾಗ ಧರ್ಮ ಕಿ, ಜಬಲೇ ವಿಶ್ವ ಅಹಿಂಸಾ ಪರಮೋ ಧರ್ಮ ಕಿ, ಜಬಲೇ ಜೈನ ಧರ್ಮ ಕಿ. ಭವ್ಯ ಬಂಧುಗಳೇ, ಶ್ರೀ ಕ್ಷೇತ್ರ ಶ್ರವಣಬೆಳಗೊಳದ ಮಠಾಧೀಶರು ಆಗಿರುವ ಪರಮ ಪೂಜ್ಯ ಸ್ವಸ್ತಿ ಶ್ರೀ ಚಾರುಕೀರ್ತಿ ಭಟ್ಟಾರಕ ಪಣಿತಾಚಾರ್ಯವರ್ಯ ಮಹಾಸ್ವಾಮೀಜಿಯವರು ವೇಣೂರಿನ ಪುಣ್ಯಕ್ಷೇತ್ರದಲ್ಲಿ ನಡೆಯುತ್ತಿರುವಂತಹ ಭಗವಾನ್ ಶ್ರೀ ಬಾಹುಬಲಿ ಸ್ವಾಮಿಯ ಮಹಾಮಸ್ತಕಾಭಿಷೇಕದಲ್ಲಿ ಭಾಗವಹಿಸುವ ನಿಟ್ಟಿನಲ್ಲಿ ಶ್ರೀ ಕ್ಷೇತ್ರಕ್ಕೆ ಅವರು ದಯಪಾಲಿಸ್ತಾ ಇದ್ದಾರೆ. ಕಲ್ಲು ಬಸದಿಗೆ ಆಗಮಿಸಿ ಅಲ್ಲಿಂದ ಅವರ ಪುರಪ್ರವೇಶ ಕಾರ್ಯಕ್ರಮ ನಡೀಲಿಕ್ಕಿದೆ. ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಬೇಕು ಅಂತ ನಿಮ್ಮಲ್ಲಿ ವಿನಯಪೂರ್ವಕವಾದಂತಹ ವಿನಂತಿಯನ್ನು ಮಾಡ್ತಾ ಇದ್ದೇವೆ.
ಬಂಧುಗಳೇ, ಈ ಸುಂದರವಾದಂತಹ ಇವತ್ತಿನ ಸಮವಸ್ತ್ರಣ ಪೂಜೆಯ ಪರಿಕಲ್ಪನೆ ಮತ್ತು ಮಾರ್ಗದರ್ಶನ ಇವತ್ತಿನ ಸೇವಾಕರ್ತೃಗಳು ಆಗಿರುವ ಪೂಜ್ಯ ರಾಜಶ್ರೀ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು, ಮಾತೃಶ್ರೀ ಹೇಮಾವತಿ ವಿ ಹೆಗ್ಗಡೆಯವರು ಮತ್ತು ಕುಟುಂಬಸ್ಥರು, ಶ್ರೀ ಕ್ಷೇತ್ರ ಧರ್ಮಸ್ಥಳ. ಈ ಕಾರ್ಯಕ್ರಮದ ಯಶಸ್ಸಿನ ಹಿಂದೆ ಸಹಕರಿಸಿದಂತಹ ಎಲ್ಲ ಭವ್ಯ ಬಂಧುಗಳನ್ನು ಶ್ರೀ ಕ್ಷೇತ್ರದ ವತಿಯಿಂದ ವೇಣೂರಿನ ಭಗವಾನ್ ಶ್ರೀ ಬಾಹುಬಲಿ ಸ್ವಾಮಿಯ ಮಹಾಮಸ್ತಕಾಭಿಷೇಕ ಮಹೋತ್ಸವ ಸಮಿತಿ ವತಿಯಿಂದ ಅತ್ಯಂತ ಪ್ರೀತಿಪೂರ್ವಕವಾಗಿ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಪರಮ ಪೂಜ್ಯ ಶ್ರವಣಬೆಳಗೊಳದ ಶ್ರೀಗಳು ಕಲ್ಲು ಬಸದಿಯಿಂದ ಭರತೇಶ ಸಮುದಾಯ ಭವನ ಈ ಭಾಗಕ್ಕೆ ಅವರು ಆಗಮಿಸ್ತಾರೆ. ಆ ನಂತರ ನಾವು ಅವರನ್ನು ಅತ್ಯಂತ ವೈಭವದಲ್ಲಿ ಭಗವಾನ್ ಶ್ರೀ ಬಾಹುಬಲಿ ಸ್ವಾಮಿಯ ಬೆಟ್ಟಕ್ಕೆ ಕರೆದೊಯ್ಯಲಿದ್ದೇವೆ. ಈ ಮಾಹಿತಿಯನ್ನು ನಿಮಗೆ ತಿಳಿಸ್ತಾ ಇದ್ದೇವೆ. ಬಂಧುಗಳೇ, ಸಮವಸ್ತ್ರಣ ಇನ್ನೂ ಸಂಪೂರ್ಣ ಆಗಿಲ್ಲ. ಸರ್ವಾನ್ನ ಯಕ್ಷರ ಮೆರವಣಿಗೆ ಮತ್ತೆ ಹಿಂದೆ ಹೋಗ್ಲಿಕ್ಕಿದೆ. ಅಲ್ಲಿ ತನಕ ಯಾರು ಕೂಡ ಇಲ್ಲಿಂದ ನಿರ್ಗಮಿಸಬಾರ್ದು. ಯಾವುದೇ ಲೌಕಿಕ ವಿಚಾರ ಕೂಡ ಇಲ್ಲಿ ಮಾತಾಡಬಾರ್ದು. ದಯಮಾಡಿ ಎಲ್ಲ ಭವ್ಯ ಬಂಧುಗಳು ಗಮನಿಸ್ಕೊಳ್ಬೇಕು ಅಂತ ವಿನಿಸ್ಕೊಳ್ತಾ ಇದ್ದೇವೆ. ಮೆರವಣಿಗೆ ಬಂದು ವಾಪಸ್ ಹೋಗಬೇಕು. ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲರೂ ಕೂಡ ಸಿದ್ಧರಾಗಿ ಸರ್ವಾನ್ನ ಯಕ್ಷನ ಮೆರವಣಿಗೆ ವಾಪಸ್ ಬಸದಿಗೆ ತೆರಳಿಕ್ಕಿದೆ. ಈ ನಿಟ್ಟಿನಲ್ಲಿ ಎಲ್ಲ ಭವ್ಯ ಬಂಧುಗಳು ನಿಮ್ಮ ಲೌಕಿಕ ವಿಚಾರಗಳನ್ನು ನಿಲ್ಲಿಸಿ ನಮ್ಮ ಜೊತೆ ಸಹಕರಿಸಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೇವೆ.
ಬಚ್ಚಿನ ಮೂರ್ತಿ. ಅದರ ಜೊತೆ ಮೆರವಣಿಗೆ ಮುಲ್ಪಟ್ಟು ಸ್ಟಾರ್ಟ್ ಚಿಕ್ಕಪೇಟೆಗೆ ಹೋಗಿ ಕಳಿಸ್ಬೋದು ಲೇವರ್ ಅವು ಒಂದು ಗ್ರ್ಯಾಂಡ್ ಅದು ಶಾಂತಿಯ ಲೋಕದಿ ಅರಳಿದ ಅಂಬುಜ ವೇಣೂರಿನ ದೊರೆ ಬಾಹುಬಲಿ. ಶಾಂತಿಯ ಲೋಕದಿ ಅರಳಿದ ಅಂಬುಜ ವೇಣೂರಿನ ದೊರೆ ಬಾಹುಬಲಿ. ಭ್ರಾಂತಿಯ ಕಳೆಯುತ್ತಾ ನಿಂತನು ದರೆಯಲಿ ಕಣ್ಮನ ದಣಿಯದ ಭಾವದಲ್ಲಿ. ಕಣ್ಮನ ದಣಿಯದ ಭಾವದಲ್ಲಿ ಶಾಂತಿಯ ಲೋಕದಿ ಅರಳಿದ ಅಂಬುಜ ವೇಣೂರಿನ ದೊರೆ ಬಾಹುಬಲಿ. ವೇಣೂರಿನ ದೊರೆ ಬಾಹುಬಲಿ. ಜೈ ಜೈ ಜಿನೇಂದ್ರ ಜೈ ಜೈ ಜಿನೇಂದ್ರ ಜೈ ಜೈ ಜಿನೇಂದ್ರ ಜೈ ಜೈ ಜಿನೇಂದ್ರ. ಆಳಿದ ದೊರೆಗಳ ಸಾರವ ಹೆಚ್ಚಿಸಿ ಕಲ್ಲೊಳು ಅರಳಿದ ಶಿಲ್ಪರವಿ. ಆಳಿದ ದೊರೆಗಳ ಸಾರವ ಹೆಚ್ಚಿಸಿ ಕಲ್ಲೊಳು ಅರಳಿದ ಶಿಲ್ಪರವಿ. ಬಾಳಿದ ಭಕ್ತರ ಭಾಗ್ಯವ ಮೆರೆಸಿದ ಸತ್ಯವ ಗೆಲ್ಲಿಸಿದ ಅನುಭವಿ. ಸತ್ಯವ ಗೆಲ್ಲಿಸಿದ ಅನುಭವಿ. ಶಾಂತಿಯ ಲೋಕದಿ ಅರಳಿದ ಅಂಬುಜ ವೇಣೂರಿನ ದೊರೆ ಬಾಹುಬಲಿ. ವೇಣೂರಿನ ದೊರೆ ಬಾಹುಬಲಿ. ಜೈ ಜಿನೇಂದ್ರ ಜೈ ಜೈ ಜಿನೇಂದ್ರ ಜೈ ಜೈ ಜಿನೇಂದ್ರ ಜೈ ಜೈ ಜಿನೇಂದ್ರ.
जय जय जिनेन्द्र जय जय जिनेन्द्र जय जय जिनेन्द्र जय जय जिनेन्द्र जय जय जिनेन्द्र। ಶಾಂತಿಯ ಲೋಕದಿ ಅರಳಿದ ಅಂಬುಜ ವೇಣೂರಿನ ದೊರೆ ಬಾಹುಬಲಿ. ಶಾಂತಿಯ ಲೋಕದಿ ಅರಳಿದ ಅಂಬುಜ ವೇಣೂರಿನ ದೊರೆ ಬಾಹುಬಲಿ. ಭ್ರಾಂತಿಯ ಕಳೆಯುತ್ತಾ ನಿಂತನು ದರೆಯಲಿ ಕಣ್ಮನ ದಣಿಯದ ಭಾವದಲ್ಲಿ ಕಣ್ಮನ ದಣಿಯದ ಭಾವದಲ್ಲಿ. ಶಾಂತಿಯ ಲೋಕದಿ ಅರಳಿದ ಅಂಬುಜ ವೇಣೂರಿನ ದೊರೆ ಬಾಹುಬಲಿ. ವೇಣೂರಿನ ದೊರೆ ಬಾಹುಬಲಿ. जय जय जिनेन्द्र जय जय जिनेन्द्र जय जय जिनेन्द्र जय जय जिनेन्द्र। ಆಳಿದ ದೊರೆಗಳ ಸಾರವ ಹೆಚ್ಚಿಸಿ ಕಲ್ಲೊಳು ಅರಳಿದ ಶಿಲ್ಪರವಿ. ಆಳಿದ ದೊರೆಗಳ ಸಾರವ ಹೆಚ್ಚಿಸಿ ಕಲ್ಲೊಳು ಅರಳಿದ ಶಿಲ್ಪರವಿ. ಬಾಳಿದ ಭಕ್ತರ ಭಾಗ್ಯವ ಮೆರೆಸಿದ ಸತ್ಯವ ಗೆಲ್ಲಿಸಿದ ಅನುಭವಿ. ಸತ್ಯವ ಗೆಲ್ಲಿಸಿದ ಅನುಭವಿ. ಶಾಂತಿಯ ಲೋಕದಿ ಅರಳಿದ ಅಂಬುಜ ವೇಣೂರಿನ ದೊರೆ ಬಾಹುಬಲಿ. ವೇಣೂರಿನ ದೊರೆ ಬಾಹುಬಲಿ. जय जिनेन्द्र जय जय जिनेन्द्र जय जय जिनेन्द्र जय जय जिनेन्द्र। ವೈರಾಗ್ಯದ ದಿವಿ ಪುರವನು ಬೆಳಗುವ ದಿನಮಣಿ ನೀನೇ ಅನುಗ್ರಹಿಸೋ. ವೈರಾಗ್ಯದ ದಿವಿ ಪುರವನು ಬೆಳಗುವ ದಿನಮಣಿ ನೀನೇ ಅನುಗ್ರಹಿಸೋ. ತೋರಣವಿ ಕಾಯವು ಭವನಿಗಳು ತನುಮನದಲ್ಲಿ ನೀ ಸಂಚರಿಸೋ. ತನುಮನದಲ್ಲಿ ನೀ ಸಂಚರಿಸೋ. ಶಾಂತಿಯ ಲೋಕದಿ ಅರಳಿದ ಅಂಬುಜ ವೇಣೂರಿನ ದೊರೆ ಬಾಹುಬಲಿ. ಭ್ರಾಂತಿಯ ಕಳೆಯುತ್ತಾ ನಿಂತನು ದರೆಯಲಿ ಕಣ್ಮನ ದಣಿಯದ ಭಾವದಲ್ಲಿ ಕಣ್ಮನ ದಣಿಯದ ಭಾವದಲ್ಲಿ. ಶಾಂತಿಯ ಲೋಕದಿ ಅರಳಿದ ಅಂಬುಜ ವೇಣೂರಿನ ದೊರೆ ಬಾಹುಬಲಿ. ವೇಣೂರಿನ ದೊರೆ ಬಾಹುಬಲಿ. जय जय जिनेन्द्र 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 जय जय जिनेन्द्र।
जय जय जिनेन्द्र जय जय जिनेन्द्र ಆಳಿದ ದೊರೆಗಳ ಸಾರವ ಹೆಚ್ಚಿಸಿ ಕಲ್ಲೊಳು ಅರಳಿದ ಶಿಲ್ಪರವಿ ಆಳಿದ ದೊರೆಗಳ ಸಾರವ ಹೆಚ್ಚಿಸಿ ಕಲ್ಲೊಳು ಅರಳಿದ ಶಿಲ್ಪರವಿ ಬಾಳಿದ ಭಕ್ತರ ಭಾಗ್ಯವ ಮೆರೆಸಿದ ಸತ್ಯವ ಗೆಲ್ಲಿಸಿದ ಅನುಭವಿ ಸತ್ಯವ ಗೆಲ್ಲಿಸಿದ ಅನುಭವಿ ಶಾಂತಿಯ ಲೋಕದಿ ಅರಳಿದ ಅಂಬುಜ ವೇಣೂರಿನ ದೊರೆ ಬಾಹುಬಲಿ ವೇಣೂರಿನ ದೊರೆ ಬಾಹುಬಲಿ जय जिनेन्द्र जय जय जिनेन्द्र जय जय जिनेन्द्र जय जय जिनेन्द्र